ಶ್ರೀ ನಿಶಾಂತ್ ಪೂಜಾರಿ ಜಿಲ್ಲಾ ಉಪಾಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಕ್ಷ, ಶ್ರೀ ಕಿಶೋರ್ ಕುಮಾರ್ ವಕೀಲರು ಹೈಕೋರ್ಟ್ ದಕ್ಷಿಣ ಪ್ರಾಂತ ಪ್ರಮುಖರು ಹಿಂದೂ ಜಾಗರಣ ವೇದಿಕೆ, ಶ್ರೀ ಸಂದೀಪ್ ಸಾಲಿಯಾನ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ, ಶ್ರೀ ಕಮಲಾಕ್ಷ ಉಪಾಧ್ಯಕ್ಷರು ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ರಿಜಿಸ್ಟರ್ಡ್, ಶ್ರೀ ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ, ಶ್ರೀ ಜಯ ಪೂಜಾರಿ ಸದಸ್ಯರು ಸೋಮೇಶ್ವರ ಪುರಸಭೆ, ಶ್ರೀ ಜಾನ್ ಕುಂಪಳ ಅಧ್ಯಕ್ಷರು ಓಂ ಫ್ರೆಂಡ್ಸ್, ಶ್ರೀಮತಿ ಸಂಧ್ಯಾ ದೇವಾನ್ ಶೆಟ್ಟಿ ಅಧ್ಯಕ್ಷರು ಓಂ ಫ್ರೆಂಡ್ಸ್ ಮಹಿಳಾ ಸಮಿತಿ, ಶ್ರೀ ಸತೀಶ್ ಕುಮಾರ್ ಬಚಾಲ್, ನಟರಾಜ್ ಪಚನಾಡಿ ದಯವಿಟ್ಟು ಓಂ ಫ್ರೆಂಡ್ಸ್ ಸದಸ್ಯರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಫ್ರೆಂಡ್ಸ್ ಸದಸ್ಯರು ಎಲ್ಲ ಆಗಮಿಸಿದಂಥ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಬೇಕು. ಪ್ರಾರ್ಥನೆ. ಶಿವಾನಿ, ದಿಶಾ, ಪ್ರಿಯಾ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಜಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಅಟ್ಟಹಾಸಕ್ಕೆ ಬಲಿಯಾದ 26 ಜನ ಹಿಂದೂಗಳ ಆತ್ಮಕ್ಕೆ ಶಾಂತಿ ಮತ್ತು ದುಷ್ಕರ್ಮಿಗಳ ಏಟಿಗೆ ಬಲಿಯಾದಂಥ ನಮ್ಮೆಲ್ಲರ ಹಿಂದೂ ಯುವ ನಾಯಕ ಸುಹಾನ್ ಶೆಟ್ಟಿ ಇವರ ಆತ್ಮಕ್ಕೆ ಶಾಂತಿಗೋಸ್ಕರ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಎದ್ದು ನಿಂತು ಮೌನ ಪ್ರಾರ್ಥನೆಯೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. बोलो भारत माता की, बोलो भारत माता की, बोलो भारत माता की. ಇದೀಗ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಉತ್ಸಾಹಿ ಯುವ ತರುಣ ಚೇತನ್ ಶೆಟ್ಟಿ ಕುಂಪಳ ಇವರು. ಆನೆ ಮೋನೆದ ಮಲ್ಲಬಂಜಿದ ತಡಪೆಗೆ ಬಿತ್ತ ವಿಘ್ನನಾಯಕ ವಿಘ್ನೇಶ್ವರನ ಮನಸ್ಸಿಡು ಪ್ರಾರ್ಥಿಸೊಂದು, ಉಡಲ ದೇವರು ಶ್ರೀ ಕೃಷ್ಣಗೆ ಪ್ರಾರ್ಥಿಸೊಂದು, ಗ್ರಾಮದ ದೈವ ಪಂಜಂದಾಯ, ಕಾಪುರಂಚಿನ ದೈವ ಕೊರಗತನಿಯ ಕೊರಗಜ್ಜಗೆ ನೀಟಪ್ಪ ಅಡ್ಡಬೋರೊಂದು, ಓಂ ಫ್ರೆಂಡ್ಸ್ ಬೊಕ ಓಂ ಫ್ರೆಂಡ್ಸ್ ಮಹಿಳಾ ತಂಡದ 11ನೇ ವಾರ್ಷಿಕೋತ್ಸವದ ಬೈದ್ನಂಚಿನ ಇಕ್ಲೇನು ಮಾತಾ ಮೋಕೆಡ್ ಎದುಕೊಂದಂಚಿನ ಸೌಭಾಗ್ಯ ಎನ್ನ ಪಾಲ್ಗೊದಗದನು. 11 ವರ್ಷದ ಒಂಜಿ 47 ಜನ ಎಂಗ್ಲ ಜವಣಿ ಸೇರೊಂದು ಒಂಜಿ ಕಟ್ಟಿನಂಚಿನ ತಂಡ ಓಂ ಫ್ರೆಂಡ್ಸ್. ಎಂಕ್ಲ ಏರ್ಲ ಎಂಕಲು ಮಲ್ಲ ಫ್ಯಾಮಿಲಿ ಇರ್ದು ಬೈದಾಗ್ಲತ್ತ ಪೂರೆಲ್ಲ ಒಂಜಿ ಮಧ್ಯಮ ವರ್ಗದ ಜನ, ಮಧ್ಯಮ ವರ್ಗದ ಯುವಕಿಯರು ಒಂಜಿ ವಾರ ಬೆಂದಿಚಿಂದ ಎಂಕ್ಲೆಗೆ ಆತು ಭಂಗ ಹಾಕೊಂಡು ಅಂಚಿನ ಜವಣಿರು ಸಮಾಜಕ್ಕೆ ಸರ್ವಸ್ವಲ ಕೊರ್ರಾಯ್ಜಿನಲ್ಲ ಎಂಕ್ಲೆದ ಎಂಚಿನ ಬೆನ್ಪ ಅಂಚ ಸಮಾಜಕ್ಕೆ ಸ್ವಲ್ಪ ಎಂಗ್ಲೇನು ಕೊರ್ಕ ಪನ್ಪು ಒಂಜಿ ನಿಟ್ಟೆಡು ಸ್ಥಾಪನೆ ಎಂಚಿನ ಸಂಘಟನೆ ಓಂ ಫ್ರೆಂಡ್ಸ್. ಇನಿ 11 ವರ್ಷದ ಸಾಮಾಜಿಕ ಕಾರ್ಯಕ್ರಮವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ ಇಡೀ ಕುಂಪಲ ಆಶ್ರಯ ಕೊಲನಿಗೆ ಮಾತಾ ಎಂಕಲ ಕೈಲಾಪದ ಸೇವೆ ಮಂತೊಂದಲ್ಲ ಎಂಕ್ಲೇದು ಓ ತೀರುಜಿ ಐಕ ಪೂರ ದಾನಿನಕಲ್ಲ ಮಲ್ಲ ಮಲ್ಲಕ್ನ ಸಹಾಯ ದೆತ್ತೊಂದು ಈ ಸೇವೆಯನ್ನು ಮಂತೊಂದಲ್ಲ.
ಈ ಸೇವೆಗೆ ಎಂಗ್ಲಿಗೆ ಸುರುಕಾದ ಬೆನ್ನೆಲುಬಾಯಿ ನಕಲು ಕುಂಪಲದ ಬೊಕ ಆಶ್ರಯಕುಲದ ಜನಕುಲು ಮೊಕ್ಲಿಗೆ ಸುರುಕಾದ ಈ ಲೇಸಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದಲ್ಲ. ಸಾಮಾಜಿಕ ಎಕಡೆ ಪಂಡ ಸಾಮಾಜಿಕ ಸೇವೆ ಎಂಗ್ಲೆ ದಾದಾಪುರ ಮನ್ಪೊಲಿ ಪಂಡ ಪೂರೆಲ್ಲ ರವಿಯಣ್ಣೆ ವೇದಿಕೆಡಲೇರು ಪೂರೆಲ್ಲ ಎಂಕುಲು ಸರ್ಕಾರ ಸವಲತ್ತು ಕಾಪೆರಾಪುಜಿ ಎಂಕಲರ್ ದಾದಾಪುಂಡು ರಸ್ತೆ ರಿಪೇರಿ ಅವೇನು ಪೂರ ಎಂಕಲ ಕೈಡ್ದೆ ಎಂಕುಲು ಏತಾಪುಣ ಅದು ಕೈದು ಪಾರ್ದು ಈ ಆಶಯಕಲನಿಗೆ ಬರ್ಪಂಚ ಸಂಪರ್ಕ ರಸ್ತೆಗೆ ಎಂಕುಲು ಸಹಾಯ ಮಂತೊಂದುಲ್ಲ. ಅಂಚೆನೆ ಆಯುಷ್ಮಾನ್ ಕಾರ್ಡ್ ಆಧಾರ್ ಕಾರ್ಡ್ ನೋಂದಣಿ ಅಂಚೆ ಲೆಕ್ಕದ ದಾದ ಸೌಲಭ್ಯ ಎತ್ತಂಡ ಅತ್ತನ ಪುರಸಭೆದ ದಾದ ಸೌಲಭ್ಯ ಎತ್ತನಾಳ ಎಂಗಳ ಓಮ್ ಫ್ರೆಂಡ್ಸ್ ಅವೇ ಇತ್ತೆ ಕರೀನ ಒಂಜಿ ಆಜಿ ತಿಂಗಳು ದುಂಬು ಎಂಕಲ ಆಶ್ರಯಕಲು ಒಂದೊಂಜಿ ಪದ್ರಾಡು ಗೋಮಾತೇನು ದುಷ್ಕರ್ಮಿನು ಕಂಡುದುಕೊನೇರು ಐಕಲ ಎಂಕಲ 47 ಜನಲ ಒಟ್ಟಾದ ಉಂತುದು ಐಕ್ ಬೋಡಾಪ್ ನಂಚಿನ ಒಂಜಿ ಸತ್ಸಣ್ಣ ನೇತೃತ್ವದ ಎಂಕುಲು ಈ ಭಾಗಗಳು ಮಲ್ತೊಂದು ಬೈದ ಅಂಚಿನ ಶೈಕ್ಷಣಿಕವಾದ ಸರ್ಕಾರಿ ಶಾಲೆದ ಜೋಕ್ಲೆಗೆ ಪುಸ್ತಕ ವಿತರಣೆ ಕೊಡೆ ವಿತರಣೆ ಪಾಪದ ಬಡವಿತರಿಗೆ ಶಾಲಾ ಶುಲ್ಕ ನೇನು ಪೂರ ಎಂಕುಲು ಈ ಶೈಕ್ಷಣಿಕ ಸೇವೆದ ಅಂಗವಾದ ಮಂತೊಂದು ಬಲ್ಲ. ಅಂಚಿನ ಎಂಗ್ಲ ಧಾರ್ಮಿಕ ಸೇವೆದ ಎಂಗ್ಲ ಮಲ್ಲ ಶಕ್ತಿ ಪಂಡ ಎಂಗ್ಲ ದೇವರು ಶ್ರೀಕೃಷ್ಣ ಕುಂಪಲದ ನಾಡಹಬ್ಬ ಅಷ್ಟಮಿದ ಓಕುಳಿ ಸೇವೆ ಸತೀಶಣ್ಣ ಎಂಗ್ಲಿಗೆ ಕರೆನ 8 ವರ್ಷದಿಂಚಿ ಮನ್ಪೆರಂಜಿ ಸೌಭಾಗ್ಯ ಕೊಡ್ತೇವೆ ಎಂಚ ಮಂದೊಂದುಲ್ಲ ಗೊತ್ತಜಿ ಬಟ್ ಸತೀಶಣ್ಣ ಏಪಲ್ ಎಂಗ್ಲಿಗೆ ಪಂತಜೇರಿ ನಿಕಲ್ನ ತಪ್ಪಾತಂದು ಎಂಗ್ಲವೇ ನಂಜಿ ಬಾರಿ ಶೋ ಕೂಡ ಮಂತೊಂದುಲ್ಲ ಅಂದು ಎಂಗ್ಲ ಮನಸ್ಸು ಅವನು ನಂಚಾದ ಕರೆನ 8 ವರ್ಷದಿಂಚಿ ಕುಂಪಲ್ಲ ಬಾಲಕೃಷ್ಣ ಓಕುಳಿಸ್ತವ ನಾವಡು ಅಂಬಿಕ ರೋಡು ಕೊರಗಜ್ಜನ ಕೋಲದ ಅನ್ನದಾನ ಸೇವೆ ಅವಡು ಗುರುನಗರ ಕೃಷ್ಣಾಂಜನೇಯ ದೇವಸ್ಥಾನ ದುರ್ಗಾ ಪರಮೇಶ್ವರ ದೇವಸ್ಥಾನ ಇಂಚಿನ ಪ್ರತಿಯೊಂದು ವಿವಿಧ ಕ್ಷೇತ್ರಗಳ ಭಜನೆ ಸೇವೆ ಇಂಚ ಪ್ರತಿಯೊಂದೆಲ್ಲ ಮಂತೊಂದು ಬರ್ಪಂಚಿನ ಒಂಜಿ ಎಲ್ಲಿಯ ಸಂಘಟನೆಗೆ ನಿಖಲು ಮಾತ ಬೈದಾರೆ ನಿಖಲೇನು ಪೂರ ಎದುಕೊಂಡು ಅಂಚಿನ ಒಂದು ಎಡ್ಡೆ ಭಾಗ್ಯ ಎಂಗೆ ಈ ಲೇಸ್ ಎದಗಿದಂಡ ಸುರುಕಾದ ಯಾನು ಮೇರೇನು ಈ ಸಭೆ ಕಾವಡು ಅತ್ತಂಡ ವೇದಿಕೆ ಡುಪ್ಪನಲ್ಲಿ ಪರಿಚಯ ಮನ್ಪಡು ನಿಜ್ಜಿ ದೇಪಂಡ ಇಂಗ್ಲ ಕುಂಪಲ ಊರು ನೀನು ಜಿಲ್ಲೆಗೆ ರಾಜ್ಯಕ್ಕೆ ದಾದ ಪರಿಚಯ ಮಂದಿರು ಅವೇ ಇಂಗ್ಲ ಸತೀಶ್ ಕುಂಪಲ ಪ್ರತಿಯೊಂಜಿ ಇನಿ ಈ ಊರ್ದ ಅತನ ಈ ಗ್ರೌಂಡೇ ಇನಿ ಒರಿಯೋಡಾಂಡಲ ಮೂಲ ಕಾರಣ ಅವಲೊಂಜಿ ಪುನಃ ಮಹಿಳಾ ನಿಧಿಲ ಸತೀಶಣ್ಣೆಲ ಅವು ಪ್ರತಿಯೊರೆಲ್ಲ ಗೊತ್ತುಂಡು ಯಾನೊಂಜಿ ಸತೀಶಣ್ಣ ಬಗ್ಗೆ ಒಂದು ಎಲ್ಲಿಯ ವಿಷಯ ಪನೋಡು ಬಂಡ ಮುರಣಿ ಬಾಲಕೃಷ್ಣ ಮಂದಿರದ 18 ವರ್ಷದ ವರ್ಧಂತ್ಯುತ್ಸವ ಅಂಡ್ ಆ ವರ್ಷ ಅಪಗ ಸತೀಶಣ್ಣ ಪೂರೆಲ್ಲ ಕೇಂದ್ರ ಸತೀಶಣ್ಣ ಮಹಿಳೆಯರ ಕೂಡ ನಾಟಕ ಬೋಡ ಒಂಜಿ ಇಂಚಲ ನಾಟಕ ಬಂದೊಂದಿಲ್ಲ ಮಹಿಳಾ ನಾಟಕ ಕೂಡ ದಾಯನ್ ಆಣ ಮಹಿಳಾ ನಾಟಕ ಏತು ಪುರ್ಲಾದು ಮುರಿದು ಬೈದನ್ ಬಂಡ ಇಡೀ ಕುಂಪಲ ಬೈದ್ನಕ್ಲಿಗೆ ಪೂರೆಲ್ಲ ಖುಷಿ ನಾತು ಶೋಕ ಅದು ಮುರಿದು ಬೈದಂಡ ಆಣ ಸತೀಶಣ್ಣ ಐಕ್ ಒಂಜಿ ಕೊನ್ನ ಕಾರಣ ಎಡ್ಡೈತನ್ ಆ ಒಂಜಿ 2 ಗಂಟೆದ ನಾಟಕಗೆ ಆ 40-45 ಜನ ಮಹಿಳೆಯರು ಒಂಜಿ ತಿಂಗಳದಿಂಚಿ ಮಂದಿರ ಬದ್ದು ಪ್ರಾಕ್ಟೀಸ್ ಮನ್ಪೇರು ಆ ಪ್ರಾಕ್ಟೀಸ್ ದೊಟ್ಟಿಗೆ ಹಾಕ್ಲಿಗೆ ಮಂದಿರದೊಟ್ಟಿಗೆ ಒಂಜಿ ಪ್ರೇಮಲ ಆಪಡು ಅಂಚಿನ ಅಕ್ಲು ಒಂಜಿ ಉಳ್ಳಾಯ್ಡು ಒಂಜಿ ಬಾಂಧವ್ಯಲ ಒಂದು ಆಪಡು ಸೊ ಅಕ್ಲು ಒಂಜಿ ಮಂದಿರಾಗ ಆಸ್ತಿ ಆಪಿರೋದು ಇಂಚಿನ ಒಂಜಿ ಎಲ್ಲೆಲ್ಲಿಯ ವಿಷಯಲ ಒಂಜಿ ಕೊರ್ಪುನಂಚಿನ ಒಂಜಿ ಎಂಗ್ಲ ನಾಯಕಿ ಸತೀಶಣ್ಣ ಇತ್ತಿನದವರ ಎಂಗ್ಲೆಗೆ ಒಂಜಿ ಈ ಮಲ್ಲ ಸಂಘಟನೆ ಎಂಗ್ಲ ಓಮ್ ಫ್ರೆಂಡ್ಸ್ ಇನ್ನು 11 ವರ್ಷಕ್ಕೆ ಮುಟ್ಟ ಕನೆಯರ ಸಾಧ್ಯ ಆತ ನಂಚಾದ ಈ ಲೇಸಗಿನಿ ಸತೀಶಣ್ಣನ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಬಂದಲ್ಲ. ಶ್ರೀ ಸತೀಶ್ ಕುಂಪಳೆಯವರಿಗೆ ಶಶಿಧರ್ ಮತ್ತು ಪ್ರಮೋದ್ ಶಶಿಧರ್ ಇವರು ಶಾಲು ಹಾಕಿ ಪ್ರಮೋದ್ ಸ್ಮರಣಿಕೆ ನೀಡಿ ಸತೀಶ್ ಕುಂಬಳೆಯವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ಮರಣಿಕೆ ನೀಡಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ನಮ್ಮ ಊರಿನ ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕ ಸತೀಶ್ ಕುಂಬಳ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಪ್ರತಿಯೊರೆಲ್ಲ ಹಿಂದೂ ಸಂಘಟನೆ ಯುವಕರು ಎಂಗ್ಲೆಗೆ ಅನ್ಯದ ದೇಕ್ ಸಪೋರ್ಟ್ ಮನ್ಮನಕ್ಲಿಗೆ ಏರೆಲ್ಲ ಎಂಗ್ಲು ಈದು ಮುಟ್ಟ ವೇದಿಕೆ ಕುಲ್ಲಾದೇಜ ಅಂಚಾದ ಒಂಜಿ ರಾಜಕೀಯ ಪಕ್ಷ ಏತು ಮಲ್ಲ ಬೆಳೆಯೋಡಾಡಲ್ಲ ಐಕೊಂಜಿ ಮಹಿಳಾ ಮೋರ್ಚೆ ಪನ್ಪ ಒಂಜಿ ಬಾರಿ ಮಲ್ಲ ಶಕ್ತಿ ಮಲ್ಲ ಶಕ್ತಿಯಾದ ಪೋಡು ಪಂದು ಪೂರೆಲ್ಲ ಪನ್ಪೇರು ಇನಿ ಭಾಜಪದ ಮಹಿಳಾ ಮೋರ್ಚಾದ ಒಂಜಿ ಕ್ರಿಯಾಶೀಲ ನಾಯಕಿಯಾದ ಇಡೀ ಜಿಲ್ಲೆಡ್ ಓವಾಂಡಲ ಒಂಜಿ ಮಹಿಳೆಯರಿಗೆ ತಿಕ್ಕುನ ಸವಲತ್ತನ್ನು ದೆಪ್ಪದು ಕೊರ್ಪುನಂಚಿನ ಅತನ ಮಹಿಳೆಯರಿಗೆ ಅನ್ಯಾಯ ಆನಗ ಆಯ್ತು ಎದುರುಂದುದು ಪ್ರತಿಭಟನೆ ನಡಪುನಂಚಿನಂಜಿ ಎಡ್ಡೆ ನಾಯಕಿ ನಮ್ಮ ಜಿಲ್ಲಾ BJP ದಿಗಿದ್ದಾರೆ ಶ್ರೀಮತಿ ಮಂಜುಳಾ ಅನಿಲ್ ರಾವ್ ಅದೇನು ಪ್ರೀತಿಪೂರ್ವಕ ಸ್ವಾಗತ ಬಂದಲ್ಲ ಮೇಡಮ್. ಮಂಜುಳಾ ಅನಿಲ್ ರಾವ್ ಅವರಿಗೆ ಮಲ್ಲಿಕಾ ಮತ್ತು ಅದಿತಿ ಇವರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಮಂಜುಳಾ ಅನಿಲ್ ರಾವ್ ಜಿಲ್ಲಾಧ್ಯಕ್ಷರು ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಮಲ್ಲಿಕಾ ಮತ್ತು ಅದಿತಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಮಂಜುಳಾ ಅನಿಲ್ ರಾವ್ ಇವರಿಗೆ
ಮಹಿಳಾ ಮೋರ್ಚಾ ಯುವ ಮೋರ್ಚಾಲ ಆತೆ ಅಗತ್ಯ ಇನಿ ನಮಕ್ ಪೂರೇರು ಗೊತ್ತು ಒಂಜಿ ಪ್ರತಿಯೊಂದು ನಮ್ಮ ಐತೆ ಮುರೇದಿಂಚಿ ಎಂಚಿನ ಇನ್ಸಿಡೆಂಟ್ ಅವನಡು ಪಹಲ್ವಾನ ಅದುಪ್ಪು ಆತನ ನಮ್ಮ ಸುಹಾಸ್ ಶೆಟ್ಟಿನ ಅಂದು ಅದುಪ್ಪು ಆ ಪೂರೆಕ್ಲ ಒಂಜಿ ದಿಟ್ಟವಾದ ಪ್ರತ್ಯುತ್ತರ ಕೊರ್ಪುನಂಚಿನ ಒಂಜಿ ಎಡ್ಡೆ ಯುವ ಮೋರ್ಚಾ ನಮ್ಮ ಜಿಲ್ಲೆಡುಂಡು ಆ ಎಡ್ಡೆ ಯುವ ಮೋರ್ಚಾದ ಎಡ್ಡೆ ಕ್ರಿಯಾಶೀಲ ಉಪಾಧ್ಯಕ್ಷರಾದ ನಾಯಕರಾದ ಎಂಕ್ಲ ಪೂರೇನಲ ಆತ್ಮೀಯರೈನಂಚಿನ ಶ್ರೀ ನಿಶಾಂತ್ ಪೂಜಾರಿ ಇನಿ ಈ ವೇದಿಕೆಡಲ್ಲಿದೆ ಅರೆಲ್ಲ ಆತ್ಮೀಯವಾದ ಸ್ವಾಗತ ಅಂತಂದಲ್ಲ. ನಿಶಾಂತ್ ಪೂಜಾರಿ ಇವರಿಗೆ ದೇವಾನಂದ ಶೆಟ್ಟಿ ಮತ್ತು ಚಂದ್ರಕಾಂತ್ ಇವರು ಶಾಲು ಮತ್ತು ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ನಿಶಾಂತ್ ಪೂಜಾರಿ ಇವರಿಗೆ ದೇವಾನಂದ ಶೆಟ್ಟಿ ಮಾಜಿ ಸದಸ್ಯರು ಸೋಮೇಶ್ವರ ಪುರಸಭೆ ಮಾಕಿ ದೇವಾನಂದ ಶೆಟ್ಟಿ ಇವರ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ನಿಶಾಂತ್ ಪೂಜಾರಿ ಬಿಜೆಪಿಯ ಯುವ ನಾಯಕ, ಭವಿಷ್ಯದ ಯುವ ನಾಯಕ ನಿಶಾಂತ್ ಪೂಜಾರಿ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ವೇದಿಕೆಡಿನಿ ನಮ್ಮ ಹೈಕೋರ್ಟ್ದ ವಕೀಲರ್ಲ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತದ ಪ್ರಮುಖ ಎನ್ನಿನ ಶ್ರೀ ಕಿಶೋರ್ ಅಣ್ಣೇಲಿಯರ್. ಕಿಶೋರ್ ಅಣ್ಣಾಗ ಮುನ್ನ ನಾನು ಇನ್ವಿಟೇಷನ್ ಕೊನಾಗಲ ಪಂಡಿಗೆ ನಾನು ಮಸ್ತ್ ಕಡೆ ಇರ್ತೇನೆ. ನಮ್ಮನೆ ಊರ್ದ ನಮ್ಮ ರಾಜುನ ನಮಕ್ ಪುರ ಗೊತ್ತುಂಡು ಹಿಂದೂ ಜಾಗರಣ ವೇದಿಕೆ ಇದು ಪ್ರಮುಖರಾದಿತ್ಯ ರಾಜು ಪಂದ್ ಅರ್ನೊಂಜಿ ಆಕಸ್ಮಿಕ ಮರಣನಾಗ ಅರ್ನೊಟ್ಟಿಗೆ ಉಂತುದು ಆ ಇಲ್ಲಾಗ ಹೆಂಚಿನ ಬೋರ್ಡು ಅವೆಲ್ಲ ಆರು ಸಹಾಯ ಮಂತಿ ನಂಚಿನಾರು ಪ್ರತಿಯೊಂಜಿ ಹಿಂದೂ ಯುವಕರನ್ನ ಪಿರೋಡು ಒಂಜಿ ಗಟ್ಟಿ ಶಕ್ತಿಯಾದ ಉಪ್ಪು ನಂಚಿನ ಕಿಶೋರಣ್ಣೆಲ್ಲ ಈ ವೇದಿಕೆಡಲೇರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತಂದಲ್ಲ. ಕಿಶೋರ್ ಕುಮಾರ್ ಇವರಿಗೆ ಪ್ರಸಾದ್ ಮತ್ತು ವಿಶ್ವ ಇವರು ಶಾಲು ಹಾಕಿ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿಶೋರ್ ಕುಮಾರ್ ವಕೀಲರು ಹೈಕೋರ್ಟ್ ಇವರಿಗೆ ಪ್ರಸಾದ್ ಮತ್ತು ವಿಶ್ವ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಿರಿಯ ನ್ಯಾಯವಾದಿಗಳು ಪ್ರೀತಿಪೂರ್ವಕವಾದ ಸ್ವಾಗತ ಕಿಶೋರ್ ಕುಮಾರ್ ಇವರಿಗೆ. ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ದ ಅಧ್ಯಕ್ಷರಾಯನ ಜಿಲ್ಲಾಧ್ಯಕ್ಷರಾಯನಂಚಿನ ಸಂದೀಪ್ ಅಣ್ಣೇಲಿಯರ್ ಸಂದೀಪ್ ಸಾಲಿಯನ್ ಖಾಲಿ ಒಂಜಿ ನೆತ್ತ ಕಮಿಟಿದ ಅಧ್ಯಕ್ಷರಾವಂದೆ ಪ್ರತಿಯೊಂಜಿ ಹಿಂದೂ ಬಡ ಕುಟುಂಬಕ್ಕೆ ದಾದಾಂಡಲ ತಮ್ಮ ಸಂಘಟನೆಯ ಶಕ್ತಿ ಎಂಚಿನ ಆಪಣು ಅವೇನು ಎಂಚಿನ ಸಹಾಯ ಮನ್ಪೋಲಿ ಐಕ್ ಪೂರೈಕ್ಲ ದುಮ್ಮು ವರ್ಪನಂಚಿನ ಸಂದೀಪ್ ಅಣ್ಣೆಲ ಈ ವೇದಿಕೆ ಅರೇನ ಈ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಂತ್ರ. ಸಂದೀಪ್ ಸಾಲಿಯನ್ ಇವರಿಗೆ ತಿಮ್ಮಯ್ಯ ಮತ್ತು ಸುಜಿತ್ ಸಂದೀಪ್ ಸಾಲಿಯನ್ ಇವರಿಗೆ ತಿಮ್ಮಯ್ಯ ಮತ್ತು ಸುಜಿತ್ ಶಾಲು ಹಾಕಿ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ತಿಮ್ಮಯ್ಯ ಇವರು ಶಾಲು ಹಾಕಿ ಸುಜಿತ್ ಸ್ಮರಣೆಗೆ ನೀಡಿ ಸಂದೀಪ್ ಸಾಲಿಯನ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸಂದೀಪ್ ಸಾಲಿಯನ್ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಅಂಚನೆ ನಮ್ಮ ಇನಿ ವೇದಿಕೆಡು ಕರಾವಳಿ ಸೇವಾ ಮಾಣಿಕ್ಯ ಸಂಸ್ಥೆದ ಉಪಾಧ್ಯಕ್ಷರು ಪುದರ್ಡೆಂಡು ಕರಾವಳಿ ಸೇವಾ ಮಾಣಿಕ್ಯನ್ ಪ್ರತಿಯೊಂಜಿ ಕುಟುಂಬಗಳ ಇನಿ ಮಸ್ತ್ ಕಡೆಟ್ ದಕ್ಷಿಣ ಕನ್ನಡದ ವಿವಿಧ ಭಾಗಡ್ ಈ ಮಕ್ಕಳ ಸೇವೆದ ಮೂಲಕ ಪ್ರಗತಿಯ ನಂಚಿನ ಒಂಜಿ ಪುದರ್ಪುರ ನಂಚಿನ ಒಂಜಿ ಸಂಸ್ಥೆ ಪಂಡ ಕರಾವಳಿ ಸೇವಾ ಮಾಣಿಕ್ಯ ನೆತ್ತ ಉಪಾಧ್ಯಕ್ಷರ ನಂಚಿನ ಕಮಲಾಕ್ಷ ನೆಲ್ಲೂರು ಅರೆಲ್ಲ ಈ ಲೇಸ್ಗ ಆತ್ಮೀಯವಾದ ಸ್ವಾಗತ ಬಂದಲ್ಲ. ಕಮಲಾಕ್ಷ ಇವರಿಗೆ ಅವಿನಾಶ್ ಮತ್ತು ಅನಿಲ್ ಕಮಲಾಕ್ಷ ಇವರಿಗೆ ಅವಿನಾಶ್ ಮತ್ತು ಅನಿಲ್ ಶಾಲು ಹಾಕಿ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಅವಿನಾಶ್ ಶಾಲು ಹಾಕಿ ಅನಿಲ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಕಮಲಾಕ್ಷ ಇವರಿಗೆ ಅನಿಲ್ ಶಾಲು ಹಾಕಿ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ವಾಗತ ಕಮಲಾಕ್ಷ ಇವರಿಗೆ. ಈ ವೇದಿಕೆಡು ನಮ್ಮ ಪುರಸಭೆದ ಸೋಮೇಶ್ವರ ಪುರಸಭೆದ ಕ್ರಿಯಾಶೀಲ ಉಪಾಧ್ಯಕ್ಷರು ಎಂಕಲ ಪೂರನಲ್ಲ ಆತ್ಮೀಯರು ಎಂಕಲ ಪುರಸಭೆದ ಕೌನ್ಸಿಲರ್ ಅಂಚಿನ ಜಯಣ್ಣೆ ದಾದಾಂಡ್ಲ ಸಮಸ್ಯೆನಾಗ ಒಂಜಿ ಕಾಲ್ ಮಾಡ್ತಾನೆ ಇಮಿಡಿಯೇಟ್ ಅದು ಬರ್ತದೆ ಐಕ್ ರೆಸ್ಪಾನ್ಸ್ ಮಾಡ್ಬೋದು ಅಂಚಿನ ಪ್ರತಿಯೊಂಜಿ ಕಾರ್ಯಕ್ರಮಗಳ ಭಾಜಪದ ಅವಾರ್ಡ್ ಅಥವಾ ಸೋಮೇಶ್ವರ ಪುರಸಭೆದ ಅವಾರ್ಡ್ ದುಮ್ಮುಂತುದು ಇನಿ ಸೋಮೇಶ್ವರ ಪುರಸಭೆದ ದಾದಾ ನಿತ್ತಿನ ಸಮಸ್ಯೆ ಇತ್ತನಲ್ಲ ಐಕೊಂಜಿ ಸೂಕ್ತ ಕ್ರಿಯಾಶೀಲ ನಾಯಕರಿಗೆ ಎದುಗಿದ್ದಾರೆ ರವಿಶಂಕರ್ ಸೋಮೇಶ್ವರ ಅದೇನ ಪ್ರೀತಿಪೂರ್ವಕವಾದ ಸ್ವಾಗತ ಬಂದ. ರವಿಶಂಕರ್ ಸೋಮೇಶ್ವರ ಇವರಿಗೆ ಶೈಲೇಶ್ ಮತ್ತು ಅರುಣ್ ನಾಯ್ಕ್ ರವಿಶಂಕರ್ ಸೋಮೇಶ್ವರ ಇವರಿಗೆ ಶೈಲೇಶ್ ಶಾಲು ಹಾಕಿ ಅರುಣ್ ನಾಯ್ಕ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಉತ್ಸಾಹಿ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಇವರಿಗೆ ಅರುಣ್ ನಾಯ್ಕ್ ಶಾಲು ಹಾಕಿ ಶೈಲೇಶ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ವಾಗತ ರವಿಶಂಕರ್ ಸೋಮೇಶ್ವರ ಇವರಿಗೆ.
ಈ ವೇದಿಕೆ ಉಪನಂಚಿನ ನಮ್ಮ ಸೋಮೇಶ್ವರ ಪುರಸಭೆದ ವಾರ್ಡ್ ನಂಬರ್ 5ದ ಒಂದು ಕ್ರಿಯಾಶೀಲ ಉತ್ಸಾಹಿ ಕೌನ್ಸಿಲರ್ ಏನಂಚಿನ ನಮ್ಮ ಸಹೋದರ ಸಂಘಟನೆ ಛತ್ರಪತಿದ ಅಧ್ಯಕ್ಷರ್ಲಾದ ಇನಿ ಹೋಮ್ ಫ್ರೆಂಡ್ಸ್ದ ಸದಸ್ಯರ್ಲಾದ ಪ್ರತಿಯೊಂದು ಸಮಸ್ಯೆಗಳ ಸೂಕ್ತ ಪರಿಹಾರದೊಟ್ಟಿಗೆ ಸ್ಪಂದಿಸಿದಂಚಿನ ಕ್ರಿಯಾಶೀಲ ಕೌನ್ಸಿಲರ್ ಜಯ ಪೂಜಾರಿ ಅರೆಲ್ಲ ಆತ್ಮೀಯವಾದ ಸ್ವಾಗತ ಅಂತಂದಿಲ್ಲ. ಜಯ ಪೂಜಾರಿಯವರಿಗೆ ಸಂದೀಪ್ ಮತ್ತು ಅರುಣ್ ಗಟ್ಟಿ. ಜಯ ಪೂಜಾರಿಯವರಿಗೆ ಸಂದೀಪ್ ಶಾಲು ಹಾಕಿ ಅರುಣ್ ಗಟ್ಟಿ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ವಾಗತ ಜಯ ಪೂಜಾರಿ ಇವರಿಗೆ. ಸ್ಥಳೀಯ ಪುರಸಭಾ ಸದಸ್ಯರು ಇನಿಂಜಿ ಓಮ್ ಫ್ರೆಂಡ್ಸ್ಗಳ ಭಾರಿ ಖುಷಿದ ದಿನ ಎಂಕ್ಲೊಂಜಿ ನೆನಪಂದಿನ ಬಿನ್ನೇರು ಈ ವೇದಿಕೆಗೆ ಇನಿ ಬೈದೇರು ಆರು ಮಸ್ತ್ ಬಿಸಿ ಉಪ್ಪುನಾರು ಮಸ್ತ್ ಪಂಡ ಈ ಊರದ ಎರಡು ಉಪ್ಪುಜೇರು ಭಾರಿ ಕಮ್ಮಿ ಉಪ್ಪು ಸೌದಿ ಅರೇಬಿಯ ಉಪ್ಪು ನಂಚಿನ ಕರಾವಳಿ ಸೇವಾ ಮಾಣಿಕ್ಯ ಸಂಸ್ಥೆದ ಸ್ಥಾಪಕ ಅಧ್ಯಕ್ಷರು ಲಾಸ್ಟ್ ಕಳೆದ ವರ್ಷ ಎಂಕಲ ಭಾರಿ ಬೇಡಿಕೆ ಮಂದಿ ಬೊಕ್ಕ ಎಂಗ್ಲ ಕಾರ್ಯಕ್ರಮ ಬರೀತಾರೆ ಇನ್ನು ಎಂಗ್ಲೆಗೆ ಒಂಜಿ ಪುಣ್ಯ ಆರು ಎಂಗ್ಲ ಅನ್ಎಕ್ಸ್ಪೆಕ್ಟೆಡ್ ಆದ ಈ ವೇದಿಕೆಗೆ ಬೈದೇರು ಸತೀಶ್ ಕುಮಾರ್ ಬಜಾಲ್ ಬೈದೇರು ಅದೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಲ್ಲ. ಸತೀಶ್ ಕುಮಾರ್ ಬಜಾಲ್ ಇವರಿಗೆ ಪುನೀತ್ ಮತ್ತು ರವಿರಾಜ್ ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳ್ಕೊಂಡಿದ್ದೇವೆ. ಸತೀಶ್ ಕುಮಾರ್ ಬಜಾಲ್ ಪುನೀತ್ ಶಾಲು ಹಾಕಿ ರವಿರಾಜ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸತೀಶ್ ಕುಮಾರ್ ಬಜಾಲ್ ಭೋಜಣ್ಣ ಶಾಲು ಹಾಕಿ ರವಿರಾಜ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸತೀಶ್ ಕುಮಾರ್ ಬಜಾಲ್ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕರಿನ ಸತ್ಯದ ವೇದಿಕೆ ಪಂತೇರು ನಟರಾಜಣ್ಣೆ ಯಾನು ನಿಖಲ ಗೆಸ್ಟ್ ಹತ್ತು ನಿಖಲ ಸಮಿತಿದ ಸದಸ್ಯ ಬಂದು ಅಂಚದ ಅರೇನು ಏಪಗ್ಲ ಅರೆ ಎಂಗ್ಲು ಬೋದು ಇನ್ವಿಟೇಷನ್ ಕೊಟ್ಟಾನಂತಾರೆ ಯಾನು ಏಪಲ ಉಲ್ಲಾನ್ ಅಂಡ ಇನ್ನೊಂಜಿ ಅನ್ನೊಂಜಿ ವಾಯ್ಸ್ ಮೆಸೇಜ್ ಬಂದಿತ್ತಂಡೆ ಯಾನೊಂಜಿ ಈ ಕಾರ್ಯಕ್ರಮಕ್ಕೆ ಒಂಜಿ ತುರ್ತು ಕಾರ್ಯಕ್ರಮ ಬರ್ರೆ ಆಪುಜಿನ್ ಆಂಡಲ ಆ ಕಾರ್ಯಕ್ರಮನೊಂಜಿ ಬದುಕಿದ ಎಂಗ್ಲ ಈ ವೇದಿಕೆ ಬೈದೇರು ನಟರಾಜಣ್ಣೆ ಒಂಜಿ ಖ್ಯಾತ ನಿರೂಪಕರಾದ ಕರಾವಳಿ ಸೇವಾ ಸಂಸ್ಥೆದ ಒಂಜಿ ಸದಸ್ಯ ಆದ ಈ ವೇದಿಕೆ ಉಪನಂಚಿನ ನಟರಾಜ್ ಪಚನಾಡಿ ಮೇರೆಲ್ಲ ಆತ್ಮೀಯವಾದ ಸ್ವಾಗತ ಬಂದ. ನಟರಾಜ್ ಪಚನಾಡಿ ಅವರಿಗೆ ಹರೀಶ್ ಮತ್ತು ಬೋಚಣ್ಣ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಹರೀಶ್ ಮತ್ತು ರಾಕೇಶ್ ಅವರಿಗೆ ಹರೀಶ್ ಶಾಲು ಹಾಕಿ ರಾಕೇಶ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ನಟರಾಜ್ ಪಚನಾಡಿ ಅವರಿಗೆ ಹರೀಶ್ ಶಾಲು ಹಾಕಿ ರಾಕೇಶ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ವಾಗತ ನಟರಾಜ್ ಪಚನಾಡಿ ಇವರಿಗೆ. ಅಂಚನೆ ವೇದಿಕೆ ಉಪ್ಪುನಂಚಿನ ಎಂಗ್ಲ ಕ್ರಿಯಾಶೀಲ ಅಧ್ಯಕ್ಷರ್ಲಾಯನ ಅಂಚನೆ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಕ್ಲ ಓಮ್ ಫ್ರೆಂಡ್ಸ್ದ 11 ವರ್ಷದಿಂಚಿ ಪ್ರತಿ ಕಾರ್ಯಕ್ರಮಗಳ ಬೆನ್ನುಲುವಾಯಂಚಿನ ಶ್ರೀ ಜಾನ್ ಕುಂಪಳ ಮೇರ್ಲ ವೇದಿಕೆಡಲ್ಲೇರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಾತೊಂದಲ್ಲ. ಜಾನ್ ಕುಂಪಳಿಯವರಿಗೆ ನಾಗೇಶ್ ಮತ್ತು ಪ್ರಜ್ವಲ್ ನಾಗೇಶ್ ಶಾಲು ಹಾಕಿ ಪ್ರಜ್ವಲ್ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಜಾನ್ ಕುಂಪಳ ಇವರದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಜಾನ್ ಕುಂಪಳ ಭವಿಷ್ಯದ ಯುವ ನಾಯಕ ಜಾನ್ ಕುಂಪಳ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಿತಿಯ ಅಧ್ಯಕ್ಷರು ಎಂಗಲ 10 ವರ್ಷದಿಂಚಿ ಪುರಸಭೆದ ಸದಸ್ಯರಾದ ಕ್ರಿಯಾಶೀಲವಾದ ಕೆಲಸ ಮಂತ್ರಿನಂಚಿನ ದೇವನಂದ್ ಶೆಟ್ಟಿ ಮೇರ್ನ ಧರ್ಮಪತ್ನಿ ಅಂಚಿನ ಸಂಧ್ಯಾ ದೇವನಂದ್ ಶೆಟ್ಟಿ ವೇದಿಕೆಡಲ್ಲೇರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಾತೊಂದಲ್ಲ. ಸಂಧ್ಯಾ ದೇವಾನಂದ್ ಶೆಟ್ಟಿ ಇವರಿಗೆ ಶಾರದಾ ಮತ್ತು ಲೀಲಾ. ಸಂಧ್ಯಾ ದೇವಾನಂದ ಶೆಟ್ಟಿ ಇವರಿಗೆ ಶಾರದಾ ಇವರು ಶಾಲು ಹಾಕಿ ಲೀಲಾ ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು. ಲೀಲಾ ಇವರು ಸ್ಮರಣೆಗೆ ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕು. ಸ್ವಾಗತ ಸಂಧ್ಯಾ ದೇವಾನಂದ ಶೆಟ್ಟಿ ಇವರಿಗೆ. ಮುಪ್ಪುನಂಚಿನ ಎಂಕಲ ಮಾತೇರ್ನಲ್ಲ ಅಕ್ಕ ಮಮತಾ ಸತೀಶ್ ಕುಂಪಲಲ್ಲಿ ನೀರೆಲ್ಲ ಆತ್ಮೀಯವಾದ ಸ್ವಾಗತ ಮಾತೊಂದಲ್ಲ. ಅಂಚೆನೆ ಎಂಕಲ ಯುವ ನಾಯಕಿ ಭವಿಷ್ಯದ ಯುವ ನಾಯಕಿ ಈ ನಮ್ಮ ಹಿಂದೂ ಸಂಪ್ರದಾಯಡ್ ಒಂದಿಜ್ಜಿಗೆ ದೇವಸ್ಥಾನ ಪ್ರಜಿ ಪಂಡ ರಾಮನ ಜೋಕ್ಲೆ ಗತಿಜಿ ಗುರು ಶಿಷ್ಯನ ಬಾಂಧವ್ಯಗೆ ಮಸ್ತೊಂದು ಒಟ್ಟಿಗೆ ಪಂಡ ರಾಮಗಲ ಹನುಮಂತಗಲ ಇನಿ ಎಂಕಲ ಪೂರ್ಣಲ ರಾಮೇ ಸತೀಶ್ ನಡ ಎಂಕಲ ಹನುಮಂತಿ ಸುರತ್ ಸಾಗರ್ ಕುಂಪಲಲ್ಲೇರು ಭವಿಷ್ಯದ ಒಂದು ಯುವ ನಾಯಕಿ ಆದ ಆಸರೆ ಬಳಗದ ಅಧ್ಯಕ್ಷರಾದ ವಾತ್ಸಲ್ಯ ಚಾಯ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರಾದ ಇನಿ ಯುವ ನಾಯಕಿ ಸುರತ್ ಸಾಗರ್ ಕುಂಪಲಲ್ಲಿ ಅರೆಲ್ಲ ಆತ್ಮೀಯ ಸ್ವಾಗತ ಬಂದಲ್ಲ. ಅಂಚೆನೆ ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿಯಾಗಿ ನಂಚಿನ
ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯುವ ನಾಯಕಿ ಕುಂಪಲದ ಬೂತ್ ಸಮಿತಿ ಅಧ್ಯಕ್ಷರಲಾದ ಪ್ರತಿಯೊಂದು ಕಾರ್ಯಕ್ರಮಗಳ ಒಟ್ಟಿಗೆ ಉಪನಂಚಿನ ದೀಕ್ಷಿತ್ ನಿಸರ್ಗಲ್ಲಿ ಅರೆಲ್ಲ ಆತ್ಮೀಯವಾದ ಸ್ವಾಗತ ಅಂತಂದಲ್ಲ ಅಂಚನೆ ಎಂಕ್ಲ ಈ ಕಾರ್ಯಕ್ರಮಕ್ಕೆ ಬೈದಂಚಿನ ಮಾಧ್ಯಮ ವಿದ್ರಾಯಂಚಿನ ಪೊಸಕರ ಬಳಗಗ್ಲ ಅಂಚನೆ ಎಂಕ್ಲ ಇನ್ನಿತ ಈ ಮಸ್ತ್ ಸಂದಿಗ್ಧ ಪರಿಸ್ಥಿತಿಲ ಎಂಗ್ಲ ಒಟ್ಟಿಗೆ ತಿನ್ನಂಚಿನ ಉಳ್ಳಾಲ ಪೊಲೀಸ್ ಠಾಣೆದ ಕ್ಲೆಗ್ಲ ಪೂರೆಗ್ಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದು ಈ ಸ್ವಾಗತ ಕಾರ್ಯಕ್ರಮ ಹೆಂಗೆ ಉಂಟಲ್ಲ. ಜೈ ಹಿಂದ್. ಆಗಮಿಸಿದಂಥ ಗಣ್ಯರನ್ನು ಸ್ವಾಗತಿಸಿದಂಥ ಚೇತನ್ ಶೆಟ್ಟಿ ಕಂಪಳಿ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇಸಿದಂಥ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ವಕೀಲರು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಪ್ರಮುಖರಾದಂಥ ಕಿಶೋರ್ ಕುಮಾರ್ ಇವರಿಂದ ಎರಡು ಮಾತುಗಳು. ಕಿಶೋರ್ ಕುಮಾರ್ ಇದೀಗ ಯಾನು ಮರೊಂಜಿ ಸಂಘದ ಹಿರಿಯರನೊಟ್ಟಿಗೆ ಒಂಜಿ ಪಿದೈ ಕಾರ್ಯಕ್ರಮ ಮುಗಿತು ಬನ್ನಾಗ ಆಡ ಒಂಜಿ ಪಾತೆರ ಬಂಡದ ಅದು ಬಂಡ ಸರ್ ನಂಗೆ ಒಂದುವೇ ಕೆಲಸ ಅವಳು ಕಾರ್ಯಕ್ರಮ ಮೂಲು ಕಾರ್ಯಕ್ರಮ ಬ್ಯುಸಿ ನಮ್ಮ ಲೈಫ್ಡು ಯಾಕಾರ ಒಂಜಿ ಪಾತೆರ ಬಂಡ್ಯಾರ ದಾದ ಬಂಡ ಕಿಶೋರ್ರೆ 140 ಕೋಟಿ ಜನ ಉಲ್ಲೇರು ಆಂಡ ಅಂದು ಅವಕಾಶ ಪೂರಿ ರೆಗ್ಲೆ ತಿಕ್ಕುಜಿ ನಮ್ಮ ಸಮಾಜಗ ಟೈಮ್ ಕೊರಿಯರ ಈ 140 ಕೋಟಿ ಜನಕ್ಕೆ ಕೆಲವು ಜನಕ್ಕೆ ಮಾತ್ರ ಹಿಂಚಿನ ಸಮಾಜದ ಕೆಲಸ ಮನ್ಪೆರೆ ಹಿಂದುತ್ವದ ಕೆಲಸ ಮನ್ಪೆರೆ ಟೈಮ್ ತಿಕ್ಕುನು ಬಕ ನಂಗೆ ನಮ್ಮ ಪುಣ್ಯವಂತೀರ ಅಂಚಪ್ಪನಾಗ ಇನಿ ಓಮ್ ಫ್ರೆಂಡ್ಸ್ ಮೂಲು ಐತ ಬಗ್ಗೆ ಸ್ವಾಗತ ಮನ್ಪುನಾಗ ಐತ ಬಗ್ಗೆ ಪಾತೆರಿಯರು ಯಾನು ವಿಷಯದಾದ ಪನ್ಪಿನ ಬಂದಂಡ ಸಮಾಜದ ಕೆಲಸ ಮನ್ಪರ ಪೂರ್ವಗ್ಲ ಅವಕಾಶ ತಿಕ್ಕುಜಿ ಸಮಾಜಡ್ ಒಂಜಿ ಎಡ್ಡೆ ಕೆಲಸ ಮನ್ಪಡುಂದಾಂಡ ಆಗ ದೇವರನ್ನ ಆಶೀರ್ವಾದ ಬೋಡು ಆ ಆಶೀರ್ವಾದ ಇತ್ತನ ಮಾತ್ರ ನಂಗೆ ಅವು ಸಮಾಜಡ್ ಒಂಜಿ ಎಡ್ಡೆ ಕೆಲಸ ಮನ್ಪರ ನಂಗೆ ಪ್ರೇರಣೆ ಆಪಿನಿ ಅಂಚಪ್ಪನಾಗ ಇನಿ ಕುಂಪಲದ ಈ ಪ್ರದೇಶಡು ಓಮ್ ಫ್ರೆಂಡ್ಸ್ ಒಂಜಿ ಎಡ್ಡೆ ಕೆಲಸ ಮನ್ಪಡುಂದಾಂಡ ನಿಕ್ಲೆಗೆ ದೇವರನ ಶಕ್ತಿ ದೇವರನ ಪ್ರೇರಣೆ ಇತ್ತಿನದು ಮಾತ್ರ ಈ ಕೆಲಸ ನಿಕ್ಲೆಗೆ ಮನ್ಪೆರ ಸಾಧ್ಯ ಆತನ ಬಕ ಈ ಅವಕಾಶ ಪೂರ್ವಗ್ಲೆ ತಿಕ್ಕಿ ನಿಕ್ಲೆಗೆ ತಿಕ್ಕ ನಿಕ್ಲು ಭಾಗ್ಯವಂತರು ಬಂದೇನು ನೋಡು. ಇನಿ ಓಮ್ ಫ್ರೆಂಡ್ಸ್ದ ಬಗ್ಗೆ ಹಲವಾರು ವಿಚಾರನ ಪಂಡ್ಯರು ಈ ಕುಂಪಲದ ಬಾಗಡು ನಮ್ಮ ಜನಕ್ಲೆಗೆ ಸರಕಾರದ ದಿಕ್ಕು ನಂಚಿನ ಸೌಲಭ್ಯನ ಒಂಜಿ ಅಕ್ಲ ಇಲ್ಲದ ಬಾಕಿಲಿಗೆ ಕೊಂದತ್ತು ಕೊರ್ಪಿನಂಚಿನ ಕೆಲಸನ ಓಮ್ ಫ್ರೆಂಡ್ಸ್ ತಗೊಳ್ ಮಂತಂದಿಲ್ಲ ಅಂಚನೆ ಧಾರ್ಮಿಕವಾದ ಸಾಮಾಜಿಕವಾದ ಬೇತೆ ಬೇತೆ ರೀತಿಯ ಓಮ್ ಫ್ರೆಂಡ್ಸ್ ತಗೊಳ್ ಕೆಲಸ ಮಂತಂದಿಲ್ಲ ಅಂಚಪ್ಪನಾಗ ನಮ್ಮ ಓಮ್ ಫ್ರೆಂಡ್ಸ್ದ ಪೂರ್ಯರೆಗ್ಲ ನಮ್ಮ ಒಂಜಿ ಧನ್ಯವಾದನ ಸಮರ್ಪಣೆ ಮಾಡ್ಬಿಡು ಅಂಚನೆ ಐಕ್ ಬೆರಿ ಸಹಾಯದ ಉಂತಿನಂಚಿನ ನಮ್ಮ ಕುಂಪಲದ BJPದ ಜಿಲ್ಲಾಧ್ಯಕ್ಷರಾಯನಂಚಿನ ಸತೀಶ್ ಕುಂಪಲ ಮೆರ್ನಲ್ ಐಟ್ ಒಂಜಿ ಪಾತ್ರ ಉಂಡು ಅಂಚ ಹರೇಗ್ಲ ಯಾನೊಂದು ಧನ್ಯವಾದ ಸಮರ್ಪಣೆ ಮನ್ಪೆ ಬಂದುಲೆ ಇನ್ನು ಯಾನ್ ಜಾಸ್ತಿ ಪಾತ್ರ ಪೋಪಿ ದಯಪಂಡ ಟೈಮ್ ಆತನ ಆಂಡ ಒಂಜಿ ವಿಚಾರ ನಮ್ಮ ಮನಸ್ಸಿಡಿದೀವ ನೋಡು ನಮ್ಮ ಇಂದುಲೆಗೆ ನಂಗೆ ಜಾಗ್ರತೆ ಆಪಿ ನಮ್ಮ ಬಾರಿ ನಂಗೆ ತೋರ್ಪೊಡು ಸೊಂಟಾಗ 4 ಸರ್ತಿ 5 ಸರ್ತಿ ತೊರ್ತು ದುಂಪು ಅನ್ನೋಕೆ ಜಾಸ್ತಿ ಬ್ಯಾನ್ ಅನ್ನೋಕೆ ನಮ್ಮ ಜಾಗ್ರತೆ ಆಪಿನ ಬಂದಿಲ್ಲ ಇನಿ ಇಡೀ ನಮ್ಮ ಭಾರತ ದೇಶದ ಒಂಜಿ ಸಮಗ್ರ ಒಂಜಿ ವಿಷಯನ ತೆರೆಯೋಡಿಂದಾಂಡ ಆ ರೀತಿಡು ಹಿಂದೂ ಸಮಾಜದ ಮಿತ್ ದಬ್ಬಾಳಿಕೆ ಒಂದು ಪನ್ಪಿನ ವಿಚಾರ ನಮ್ಮ ಮನಸ್ಸುಗೊಂಡು ದಯಪನ್ ಯಾನ್ ವಿಷಯ ದಯ ಪಾತ್ರೊಂದಿಲ್ಲ ಪಂಡ ನಿರಂತರವಾದ 11 ವರ್ಷ ದಾದ ಸ್ವಾತಂತ್ರ್ಯ ನಂಗೆ ತಿಕ್ಕಿಂಡ ಸ್ವಾತಂತ್ರ್ಯ ತಿಕ್ಕಿಬಕ್ಕ ದಾದ ನಮ್ಮ ಈ ದೇಶದ ಚರಿತ್ರೆದಾದುಂಡ ಆ ಚರಿತ್ರೆಯನ್ನು ಬುರ್ದು ಈ ದೇಶಗೇರ ಆಕ್ರಮಣ ಮಂತೆರ ಹಕ್ಲೇನೊಂಜಿ
ಮಿತ್ತದ ಸ್ಥಾನ ಕುಲ್ಲಾದ ನಮ್ಮ ಈ ದೇಶದ ಮಹಾವೀರರನ್ನ ಒಂಜಿ ಪುದಾರ್ನ ಇಜ್ಜಂದಿಲಕ ಮನ್ಪುನಂಚಿನ ನಿರಂತರವಾದ ಆ ಕೆಲಸ ಅಲ್ಪ ವರ್ಷ ನಡ್ತಾನೆ ಬಂದು ಲಂಚ ಈ ಹಿಂದೂ ಸಮಾಜ ಪ್ರತಿ ಒಂದು ವಿಷಯದಾದ ಬಂದ ನಮ್ಮ ಬೇತಾಯನ್ ವೈಭವೀಕರಣ ಮಂತು ಈ ಸುಮಾರು ಅಲ್ಪ ವರ್ಷದ ನಮ್ಮ ಈ ಸಮಾಜದಾದ ಪಂಡ ನಮ್ಮ ತನ ನಮ್ಮ ಕಳೆದಿತ್ತ ನಂಗೆ ದಾಲಜ್ ಓ ವಿಷಯ ಪಂಡಲ ಹಿಂದುಲು ಆ ವಿಚಾರಗಳ ಒಂಜಿ ನಮ್ಮ ಎದುರುಪೋದು ಐಕ್ಯ ಒಂಜಿ ಪ್ರತಿಭಟನೆ ಮನ್ಪುನಂಚಿನ ಒಂಜಿ ಕೆಲಸ ನಮ್ಮ ಮಂತಿಜ ನಂಗೆ ದಯ ಪಂಡ ನಂಗೆ ಪೊರ್ಚಿ ಬಂದು ಕಾಶ್ಮೀರದ ಘಟನೆ ಅಂಡ್ ಕಾಶ್ಮೀರದ ಪಂಡಿತರಿಗೆ ಅವು ಸಮಸ್ಯೆ ಆತಂಡು ಅವು ಅಕ್ಕಲ್ನ ಸಮಸ್ಯೆ ಬಂದೇನದು ನಮ್ಮ ಐಕ್ಯ ಸ್ಪಂದನೆ ಮಂತಿಜ ಇನ್ನು ವಾರ ಇತ್ತಿಟ್ಟು ಇಡೀ ದೇಶದ ದಾದ ಸಮಸ್ಯೆ ಒಂದು ಬಂದು ನಂಗೆ ಪೂರ ಗೊತ್ತುಂಡು ದಾದ 2014 ಈ ದೇಶದ ಒಂಜಿ ಹಿಂದೂ ಪರವಾಯಿನಂಚಿನ ಒಂಜಿ ಸರಕಾರ ಬತ್ತನ 5 ಪಕ್ಕ ನಂಗೆ ನಮ್ಮ ದಾದ ಹಿಂದುಲ್ನ ಸಾಮರ್ಥ್ಯ ಹಿಂದುಲ್ನ ಶಕ್ತಿ ದಾದ ಬಂದು ನಂಗೆ 5 ಪಕ್ಕ ಗೊತ್ತಾಯಿನಿ ಒಂಜೊಂಜಿ ವಿಚಾರಗಳು ಗೊತ್ತಾಂಡು ಹಿಂದುಲು ವಾರ ಇತ್ತಿಡು ನಮ್ಮ ಚರಿತ್ರೆದಾದ ನಮ್ಮ ವಿಚಾರಧಾರದಾದ ನಮ್ಮ ಧರ್ಮಕ್ಕೆ ಬೋಡಾದ ವಾರ ಇತ್ತಿಡು ನಮ್ಮ ಹಿರಿಯರ ನಕಲು ಭಂಗ ಬತ್ತದೇರು ಅಕ್ಲೇರ್ದ ಆತ ಈ ಹಿಂದೂ ಸಮಾಜ ಒರಿದಿನಿ ಪನ್ಪಿನ ವಿಚಾರ ನಂಗೆ ಸರಿಯಾದ ನಮ್ಮ ಹಿಂದುಲ್ ನಮ್ಮ ಮನಸ್ಸಿಗೆ ಪೋಯಿನಿ 2014 ಬಕ್ಕ ಆ 14 ಆಯ್ ಬಕ್ಕ ಇನಿ 2025 ಆನಾಗ ಹಿಂದುಲಿನಿ ಜಾಗೃತ ಆತೇರು ಬಂದಲೆ ಆಂಡ ಈ ಜಾಗೃತ ಹಿಂದೂ ಸಮಾಜದ ಮಿತ್ರ ನಿರಂತರವಾವೆ ನಂಚಿನ ಒಂಜಿ ಹಲ್ಲೆ ನಡತುಂದುಂಡು ದಾಯ ಪಂಡ ಮುರಣಿ ಕಾಶ್ಮೀರದಾದ 26 ಹಿಂದುಲೇನು ಕೆರಿಯರ ಅವು ನಂಗೆ ಪೂರ ವಿಚಾರ ಗೊತ್ತು ಆ ರೀತಿ ಕೆರ್ತಾರೆ ಧರ್ಮನಕ್ಕೆ ಎಂದು ಕೆರ್ತಾರೆ ಕಾಲು ಹಿಂದುಲು ಮಾತ್ರ ತೈದು ನೈಟ್ ಆ ಕೆರ್ನಕ್ಲ ಮನಸ್ಥಿತಿದ್ದಾದ ಉಂಡು ಪಂಪಿನ ವಿಚಾರ ನಮ್ಮ ತೇರೆ ನೋಡು ದಾಯ ಪಂಡ ಆ ಮನಸ್ಥಿತಿದ್ದ ಜನಕುಲು ದಾದ ಪಂಡ ಯಾಪ ಪುಟ್ಟುದಿನ ಧರ್ಮ ಅನಿರ್ದ ಪಕ್ಕ ಅವು ನಿರಂತರವಾದ ಆ ನೆಟ್ಟೆ ಆ ಮನಸ್ಥಿತಿಡೆ ಪುಟ್ಟದ್ದು ಬೈದೀನಿ ಅಕ್ಕಲ್ನ ದಾದ ಪಂಡ ನಕ್ಲಿಗೆ ಒರಿಯ ದೇವರು ಆ ದೇವರ ತಂದ ಅಕ್ಕಲಿಗೆ ಬೇರೆ ಬೇತೆ ಏರ್ಲಜ್ಜರು ಬೇತೆ ಧರ್ಮದಕ್ಕಲು ಬೇತ ದೇವರ ನಮ್ಮ ನಕಲಿ ಭೂಮಿದ ಮಿತ್ತಡು ಉಪ್ಪೆರ ಬಲ್ಲಿ ಬಂದು ಮನಸ್ಥಿತಿನ ಇದು ನಿರಂತರವಾದ ಈ ಧರ್ಮದ ಮಿತ್ತು ಆಕ್ರಮಣ ಮಂತೊಂದು ಬಂದಲೆ ಮುರಣಿ 22 ತಾರೀಕಿಗೆ ಹಿಂದೂ ಸಮಾಜದ ಒಂಜಿ ಹಿಂದೂ ಧರ್ಮದ ಒಂಜಿ ರಕ್ಷಣೆಗೆ ಉಂತುದಿತ್ತಿನಂಚಿನ ಒಂಜಿ ಸುಹಾಸ್ ಪಂಪಿನಂಚಿನ ಹಿಂದೂ ಕಾರ್ಯಕರ್ತನ ವಾರ ಇತ್ತಿಡು ಮನಸ್ಸಾರೆ ಕೊಚ್ಚಿದು ಕೆರಿಯರ್ ಪಂಪಿನ ವಿಚಾರ ನಿಕ್ಲೆ ಗೊತ್ತುಂಡು ಯಾನ್ ಈ ವಿಚಾರ ದಯ ಪಂಪ ಬಂದಲೆ ಇನಿ ಗುಂಪಲಾಡ ನಮ್ಮ ಬಹುಸಂಖ್ಯಾತರ ಆದುಪ್ಪೇರು ಅದುಲ್ಲ ಆನ ಒಂಜಿ ಸಮಯ ಪೋನಾಗ ನಂಕಲ ನಮ್ಮ ಬಾಕಿಲೆಗಳ ಬರ್ಪುಂಡು ಅಂಚೊಪ್ಪನಾಗ ಜಾಗೃತ ಹಿಂದೂ ಸಮಾಜದ ನಿರ್ಮಾಣ ಮನ್ಪುನ ನಮ್ಮ ಕೆಲಸ ಬಂದಲೆ ವಾ ರೀತಿ ನಿರ್ಮಾಣ ಮನ್ಪೊಡು ನಮ್ಮ ಇಲ್ಲಾರ್ದು ಸುರು ಮನ್ಪೊಡು ಅಪ್ಪೆಮ್ಮೆಗೆ ಜವಾಬ್ದಾರಿ ಉಂಡು ಸಂಸ್ಕಾರ ನಮ್ಮ ಜೋಕ್ಲೆ ಕೊರಡು ಎಲ್ಲಿ ಹಿಡ್ದು ಜೋಕ್ಲೆಗೆ ಸಂಸ್ಕಾರ ಕೊಡಂಡ ಪೂರ ವಿಷಯ ಗೊತ್ತಾನಂದಂಡ ವಾ ರೀತಿ ನಮ್ಮ ಧರ್ಮ ಒರಿಯೋಡು ಪನ್ಪಿನ ವಿಚಾರ ನಮ್ಮ ಜೋಕ್ಲೆ ಗೊತ್ತಾಪುಂಡು ನಮ್ಮ ದಾದ ಪನ್ಪ ನಮ್ಮ ದಾದ ಮನ್ಪ ಬಂದು ನಮ್ಮ ಅಪ್ಪೆಮ್ಮ ದಾದ ಮನ್ಪೇರು ಜೋಕುಲು ಪಿದೆ ಪೋಣಂದಂಡ ಆಯ್ ಓಡೆ ಪೋಪೆ ದಾದ ಮನ್ಪೆ ಪನ್ಪಿನ ವಿಚಾರ ನಮ್ಮ ತೆರುಂಜ ಬಂದಲೆ ಪಿದೆ ಪೋದು ದಾದ ಕೆಲಸ ಮನ್ಪೇರು ನಮ್ಮ ಪೊಂಜೋಕುಲು ಕಾಲೇಜಿಗೆ ಪೋಪೇರು ಪೊಂಜೋಕುಲು ಸ್ಕೂಲ್ಗೆ ಪೋಪೇರು ಸ್ಕೂಲ್ಗೆ ಪೋಯಿನ ಪೊಂಜೋಕುಲು ದಾದ ಮನ್ಪೇರು ಪಿದಾಯ್ ಪೋದು ಪನ್ಪಿನ ವಿಚಾರ ನಮ್ಮ ತೆರುಂಜ ಜಂದೋನು ನಮ್ಮ ಮನ್ಪೊಡು ಇಲ್ಲಡೆ ಸಂಸ್ಕಾರನ ಕಲ್ಪೋಡು ದಿನಾಲ ಕಾಂಡಲಕ್ಕ ದೇವರಿಗೆ ಅಡ್ಡಪೂರ್ ನಂಚಿನ ಒಂಜಿ ದಾದ ಸಂಸ್ಕಾರ ಉಂಡ ತುಳುನಾಡದ ನಮ್ಮ ಮುಲ್ತ ಈ ನೆಲದ ಸಂಸ್ಕಾರ ದಾದ ಉಂಡು ಅವೇನು ಒರಿಪಾನಂಚಿ ನಮ್ಮ ಕೆಲಸ ಮಂತಂಡ ನಮ್ಮ ಸಮಾಜ ಆದವರಿ ದಯ ಪಂಡ ಈ ದೇಶದ ಯಾಪ ಮುಟ್ಟ ನಮ್ಮ ಹಿಂದುಲ ಆದ ಉಪ್ಪನ ಹಿಂದುಲು 50% ಜಾಸ್ತಿ ಆದ ಉಪ್ಪನ ಆನೆ ಮುಟ್ಟ ಮಾತ್ರ ಈ ದೇಶ ಹಿಂದೂ ದೇಶ ಆದವರಿನ ನಮ್ಮ 41% ಅಂದ ಐತ ಮನದಾನಿ ನಮ್ಮ ದೇವಸ್ಥಾನ ಇಜ್ಜಿ ನಮ್ಮ ಕೋಲ ಇಜ್ಜಿ ನೇಮ ಇಜ್ಜಿ ಇಂಚಿನ ಕಾರ್ಯಕ್ರಮ ನಡಪುಜಿ ಅಂಚೊಪ್ಪನಾಗ ನಮ್ಮ ಹಿಂದೂ ಸಮಾಜ ಒರಿಂಡ ಮಾತ್ರ ಈ ದೇಶವರೇನು ಹಿಂದೂ ಸಮಾಜ ಈ ದೇಶದ ಆತ್ಮ ಉಸಿರು ಅಂಚಪ್ಪನಾಗ ಈ ಸಮಾಜನ ಒರಿಪಾವನಂಚಿನ ಕೆಲಸ ನಮ್ಮ ಪುಗೇಲ್ದ ಮಿಟ್ಟುಂಡು ಯಾನು ಒಂದು ಸಂಘಟನೆ ಜವಾಬ್ದಾರಿ ಇರ್ತದೆ ಸಂಘಟನೆದ ಜವಾಬ್ದಾರಿಯಿಂದ ತಂದು ಸುಮಾರು 23 ವರ್ಷದಿಂಚಿ ಹಿಂದೂ ಜಾಗರಣ ವೇದಿಕೆ ನಾನು ಕೆಲಸ ಮಂತಂದಿಲ್ಲ ಬಂದಿಲ್ಲ ಯಾನು ಸುರುಕ್ ಕೆಲಸ ಮಂತನಾಗ ಸುರುಕ್ ಯಾನು ನಮ್ಮ ಸಂಘಟನೆದ ಕೆಲಸ ಮಂತನಾಗ ಸಂಘಟನೆದ ಕೆಲಸದ ಕಾರ್ಯಕ್ರಮ ಪೋನಾಗ ಕಾರ್ಯಕ್ರಮದಾದ ಒಂಜಿ ಶನಿ ಪೂಜನ ಸತ್ಯನಾರಾಯಣ ಪೂಜನ ಆ ಪೂಜೆ ಇತ್ತಿನಿಂದಾಂಡ ಸಭಾ ಕಾರ್ಯಕ್ರಮನಾಗ ನಮ್ಮ ಜನ ಕ್ಲಿಯರ್ಲ ಬರ್ಪೂಜೆರು ಇಂದು ಸಮಾಜದ ಪರಿಸ್ಥಿತಿ ಅಂಚೆ ಇತ್ತೇನೆ ಪೂಜೆ ಅದು ವನಸಾನಾಗ ನಮ್ಮ
ಸಂಖ್ಯೆ ಅಂತ ಸೇರ್ನು ಇನಿ ಅವು ಪರಿಸ್ಥಿತಿ ಇಜ್ಜಿ ಇನಿ ಸಮಾಜ ಜಾಗೃತಿ ಆತನು ಅಂಚೊಪ್ಪನಾಗ ಇನಿ ಎಂಕ್ಲಿಗೂ ಮುಲ್ಪ ಉಂತುದು ಪಾತೆರ ಒಂಜಿ ಅವಕಾಶ ಉಂಡು ಯಾನ್ ಪಾತೆರ್ನ ಮಾತ್ರ ಅತ್ತು ಯಾನ್ ನಾವೇನು ಯಾನ್ ದಾದ ಮುಲ್ ಪನ್ಪೆನ ಯಾನ್ ನಾವೇನು ಮಂತು ದಜಪಾಡು ಮೂಲ್ ಬತ್ತು ಕಾಲು ಯಾನ್ ಭಾಷಣ ಕೊರ್ಪಿನತ್ತು ಭಾಷಣ ಕೊರ್ನಾಗ ಯಾನ್ಲ ಆ ದಾದ ಮುಲ್ಪ ಪಾತೆರವನ ಹಿಂದೂ ಸಮಾಜಕ್ಕೆ ದಾದ ಆವಡ ಅವೇನು ಯಾನ್ಲ ಮನ್ಪೋಡು ಅಂಚಪ್ಪನಾಗ ಯಾನ್ ಮುಲ್ಪ ಪಾತೆರ್ದ ನಿಕ್ಲೆಗೆ ಎನ್ನ ಒಂಜಿ ನಿಕ್ಲೆಗೆ ಪನ್ಪಿನತ್ತು ಯಾನ್ ನಾವೇನೇ ಮನ್ಪುನು ಅಂಚಪ್ಪನಾಗ ನಮ್ಮ ಪೂರೆಲ್ಲ ಒಟ್ಟಿಗೆ ಸೇರ್ದಿನಿ ಸಮಾಜದ ಕೆಲಸ ಮನ್ಪೋಡು ಇನಿ ಓಮ್ ಫ್ರೆಂಡ್ಸ್ ಆ ಒಂಜಿ ಕೆಲಸ ನಿರಂತರವಾದ ಸಾಮಾಜಿಕ ಕೆಲಸದೊಟ್ಟಿಗೆ ಧಾರ್ಮಿಕ ಕೆಲಸ ಐತೊಟ್ಟಿಗೆ ಹಿಂದೂ ಸಮಾಜದ ಕೆಲಸ ನಿನ್ನೆ ನಿರಂತರವಾದ ಮಂತೊಂದು ಬಂದಲೆ ಅಂಚಪ್ಪನಾಗ ಈ ಓಮ್ ಫ್ರೆಂಡ್ಸ್ಗೆ ನನ್ನಲ್ಲ ಇವ್ರದ ಹಿಂದೂ ಸಮಾಜದಕ್ಕೂ ಒಟ್ಟಿಗೆ ಸೇರಿದ ಶಕ್ತಿ ಕೊರ್ದು ಎಡ್ಡೆ ಕೆಲಸ ಮನ್ಪುನಂಚಿನ ಒಂಜಿ ಕಾರ್ಯಕ್ಕೆ ಹಾಕ್ಲಿಕ್ಕೆ ನಮ್ಮ ಸಹಾಯ ಮನ್ಪಡು ಅಂಚನೆ ದುಂಬದ ದಿನಟ್ ಈ ಓಮ್ ಫ್ರೆಂಡ್ಸ್ ಎಡ್ಡೆ ಕೆಲಸ ಪನ್ಪಿನ ಒಂಜಿ ಭಾವನೆ ಉಂಡು ಆ ಭಾವನೆಯಿಂದ ನಾನು ಈ ಒಂಜಿ ಕಾರ್ಯಕ್ರಮಕ್ಕೆ ಅತಿಥಿ ಆದಲೇ ಇದ್ದರು ಹೆಂಗೆ ಒಂಜಿ ರಡ್ಡು ಪಾತೆರ ಅವಕಾಶ ಕೊರಿ ಅಂಚ ನಿಕ್ಲಿಗೆ ಪೂರ್ವರೆಗ್ಲ ಒಂಜಿ ಧನ್ಯವಾದ ಸಮರ್ಪಣೆ ಮಂತ್ ಎನ್ನ ರಡ್ಡ ಪಾತ್ರ ಮುಗಿದು ಜೈ ಧನ್ಯವಾದಗಳು ಭಾರತ್ ಮಾತಾ ಕಿ ಧನ್ಯವಾದಗಳು ಕಿಶೋರ್ ಕುಮಾರ್ ಇವರಿಗೆ. ಇದೀಗ ನಿಮ್ಮ ಮುಂದೆ ಶ್ರೀಮತಿ ಮಂಜುಳಾ ಅನಿಲ್ ರಾವ್ ಜಿಲ್ಲಾಧ್ಯಕ್ಷರು ಮಹಿಳಾ ಮೋರ್ಚಾ ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ 2 ಶುಭ ನುಡಿಗಳು. ಉಪಸ್ಥಿತರಿರುವಂತಹ ನಮ್ಮ BJPಯ ಜಿಲ್ಲಾಧ್ಯಕ್ಷರಾದಂತಹ ನಮ್ಮೆಲ್ಲರ ಹಿರಿಯಣ್ಣನಾದಂತಹ ಸತೀಶ್ ಅಣ್ಣನವರೇ, ಸಹೋದರರಾದಂತಹ ನಿಶಾಂತ್ ಪೂಜಾರಿ ಅವರೇ, ಹಿರಿಯಣ್ಣನಾದಂತಹ ಕಿಶೋರಣ್ಣನವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರೇ ಮತ್ತು ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಓಮ್ ಫ್ರೆಂಡ್ಸ್ ಮತ್ತು ಓಮ್ ಫ್ರೆಂಡ್ಸ್ ಮಹಿಳಾ ವೃಂದ ಸಂಘ ಇದರ 11ನೇ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಕರೆದದಕ್ಕೆ ನಾನು ನಿಮಗೆ ಮೊದಲನೆಯದಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂತೋಷ ಆಗ್ತಾ ಇದೆ. ಇವತ್ತು ಯಾವ ಫ್ರೆಂಡ್ಸ್ ಸಂಘಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ ಹೆಸರಿನಲ್ಲಿಯೇ ಓಮ್ ಅಂತ ಇಟ್ಕೊಂಡು ನಾವು ಹಿಂದೂಗಳು, ಹಿಂದೂ ಸಮಾಜಕ್ಕಾಗಿ ಇರುವಂತಹ ಯುವಕರು ನಾವು ಅಂತ ತೋರಿಸ್ಕೊಡುವಂತಹ ಒಂದು ಸಂಘ ಇದ್ದರೆ ಅದು ಇವತ್ತು ಓಮ್ ಸಂಘ, ಫ್ರೆಂಡ್ಸ್ ಸಂಘ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಬರ್ತಾ ಇರುವಾಗ ಒಂದಷ್ಟು ಪುಟ್ಟ ಮಕ್ಕಳು ನೃತ್ಯ ಮಾಡ್ತಾ ಇದ್ರು. ಈಗಾಗಲೇ ಹೇಳಿದರು ನೃತ್ಯ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಸೀದಾ ಬಂದು ಅವರು ವೇದಿಕೆಯಲ್ಲಿ ನೃತ್ಯವನ್ನು ಮಾಡೋದಿಲ್ಲ. ಒಂದಷ್ಟು ದಿನಗಳ ಕಾಲ ಅದರ ಬಗ್ಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಮಕ್ಕಳು ಕೂಡ ಜೊತೆಗೆ ಸೇರಿಕೊಂಡು ಜೊತೆಯಲ್ಲಿ ಕರ್ಕೊಂಡು ಬರುವಂತಹ ತಾಯಂದಿರು, ಹೆತ್ತವರು ಅವರೊಟ್ಟಿಗೆ ಇದ್ದುಕೊಂಡು ಆ ಒಂದು ತರಬೇತಿಯನ್ನು ಕೊಡುವಂಥಷ್ಟು ಸಮಯಗಳಲ್ಲಿ ಅಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾರೆ. ನಮ್ಮ ಸಮಾಜ ಹೇಗಿರಬೇಕು, ನಾವು ಹೇಗಿರಬೇಕು, ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇರುವುದರ ಪರಿಣಾಮವಾಗಿ ಇವತ್ತು ಇಂಥ ಉತ್ತಮವಾದಂಥ ಸಂಸ್ಕೃತಿಯನ್ನು ಕೊಡುವಂತಹ ಮಕ್ಕಳನ್ನು ನಾವು ಈ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾ ಬರ್ತಾ ಇರುವಾಗ ಒಂದಷ್ಟು ಯುವಕರು ಎದುರುಗಡೆ ಬಂದರು. ಓಮ್ ಫ್ರೆಂಡ್ಸ್ನ ಸದಸ್ಯರು, ಅಧ್ಯಕ್ಷರು ಅಂತ ಹೇಳಿಕೊಂಡು ಹೆಮ್ಮೆ ಆಯಿತು ನನಗೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಯುವಕರ ಮಧ್ಯದಲ್ಲಿ ಈ ಸಮಾಜ ನಿರ್ಭೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಕೇಳಿದ್ರೆ ಅದು ಈ ಯುವಕರ ಒಂದು ತಂಡದಿಂದ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಬಹುಶಃ ಇವತ್ತಿನ ಪರಿಸ್ಥಿತಿಯನ್ನು ಅಣ್ಣ ಹೇಳಿದಾಗೆ ನಾವು ನೋಡ್ತಾ ಹೋದರೆ ನಮ್ಮ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಆಗಿರಬಾರ್ದು, ಇದು ಹಿಂದೂ ರಾಷ್ಟ್ರವಾಗಿ ಉಳಿಬಾರ್ದು, ಹಿಂದುತ್ವಕ್ಕಾಗಿ ಯಾರೂ ಇರಬಾರ್ದು ಅನ್ನುವಂಥ ಯೋಚನೆಯಲ್ಲಿ ಒಳಗಡೆ ಮತ್ತು ಹೊರಗಡೆಯಿಂದ ಇಲ್ಲಿರುವಂತಹ ಹಿಂದೂಗಳನ್ನು ದಮನ ಮಾಡಲಿಕ್ಕೆ ಹೊರಟಿರುವಂತಹ ಎಲ್ಲರಿಗೆ ಕೂಡ ಉತ್ತರವನ್ನು ನಾವು ಹಿಂದೂಗಳು ಒಗ್ಗಟ್ಟಾಗಿ ನಿಂತರೆ ಖಂಡಿತ ನಾವು ಕೊಡ್ತೇವೆ ಅನ್ನುವುದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಹಿಂದೂಗಳು ಸಾಮಾನ್ಯರಲ್ಲ. ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಸಾಮಾನ್ಯವಾದಂಥ ರಾಷ್ಟ್ರ ಅಲ್ಲ. ಇವತ್ತು ನಿಜವಾದ ಸಂಸ್ಕೃತಿಯನ್ನು ಪಡ್ಕೊಂಡಿರುವಂತಹ, ನಾವು ಕೊಟ್ಟಿರುವಂತಹ ಸಂಸ್ಕೃತಿ ಸಂಸ್ಕಾರವನ್ನು ಪಡ್ಕೊಂಡಿರುವಂತಹ ಒಂದು ಪುಟ್ಟ ಮಗುವನ್ನು ಕೇಳಿ ನಾವು ಹೆತ್ತವರು ಆ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇವೆ, ಶಾಲೆಗೆ ಕರ್ಕೊಂಡು ಹೋಗ್ತೇವೆ, ಸಂಘ ಸಮಾಜಗಳಿಗೆ ನಾವು ಕರ್ಕೊಂಡು ಬರ್ತೇವೆ. ನಮ್ಮ ಮಕ್ಕಳನ್ನು ಯಾವತ್ತೂ ಕೂಡ ನಾವು ಒಂಟಿಯಾಗಿ ಬಿಡದೆ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದು ಅವರಿಗೆ ನಮ್ಮ ಸಂಸ್ಕೃತಿ ಯಾವುದು, ಸಂಸ್ಕಾರ ಯಾವುದು ಅನ್ನೋದನ್ನು ನಾವು ಹೇಳ್ಕೊಡುವಂಥ
ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಿರಿಯರನ್ನ ಗೌರವಿಸಿ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಹಾಕಬೇಕು ಅನ್ನೋದನ್ನು ನಮ್ಮ ಪುಟ್ಟ ಮಕ್ಕಳಿಗೆ ನಾವು ಹೇಳ್ಕೊಡುವಂಥ ಸಂಸ್ಕಾರ ಇದೆಲ್ಲ ಅದು ನಮ್ಮಲ್ಲಿದೆ. ಆ ರೀತಿಯಾಗಿ ಕೈ ಹಿಡ್ಕೊಂಡು ಬಂದಂಥ ಮಕ್ಕಳು ಮುಂದಿನ ದಿನದಲ್ಲಿ ಈ ಓಮ್ ಫ್ರೆಂಡ್ಸನ್ನು ಖಂಡಿತವಾಗಿ ಮುಂದೆ ಕೊಂಡೋಗ್ಲಿಕ್ಕೆ ಅವರೇ ಬುನಾದಿಯನ್ನು ಹಾಕಲಿಕ್ಕೆ ನಾವು ಇವತ್ತು ಅವರನ್ನು ನಿಜವಾಗಿ ಒಂದು ತರಬೇತಿಯನ್ನು ಕೊಡುವುದರ ಜೊತೆಗೆ ಎಲ್ಲ ರೀತಿಯಾಗಿ ನಮ್ಮ ಸಮಾಜದ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿ ಹೇಳ್ಕೊಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಂತರೆ ನಮ್ಮ ಹತ್ರ ಬರುವಂಥ ಯಾವುದೇ ರಾಷ್ಟ್ರಗಳಾಗಿರಲಿ ಯಾರೇ ಆಗಿರಲಿ ನಾವು ಮನಸ್ಸು ಮಾಡಿದರೆ ಕೂಡ ನಾವು ಮನಸ್ಸು ಮಾಡಿದ್ದೇವೆ ಅಂತ ಹೇಳಿದಾಕ್ಷಣ ಅವ್ರು ಯಾರೂ ಕೂಡ ನಮ್ಮ ಎದುರುಗಡೆ ನಿಲ್ಲುವಂಥ ಧೈರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪುಟ್ಟ ಮಗುವಿನ ಕೈ ಹಿಡ್ಕೊಂಡು ನಡೆಯುವಂಥ ಸಂದರ್ಭದಲ್ಲಿ ಜೈ ಶಿವಾಜಿ ಮಹಾರಾಜ್ ಕಿ ಅಂತ ಹೇಳುವಂಥ ಘೋಷಣೆಯೊಂದಿಗೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಕೂಗುವಂಥ ಸಾಮರ್ಥ್ಯವನ್ನು ನಾವಿವತ್ತು ನಮ್ಮ ಮಕ್ಕಳಲ್ಲಿ ನಾವು ಹುಟ್ಟಾಕ್ತಾ ಇದ್ದೇವೆ. ಅಂತ ಒಂದು ಸಂಸ್ಕಾರವನ್ನು ನಾವು ಅವರಿಗೆ ಕಲಿಸ್ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಈ ಸಮಾಜವನ್ನು ಅತ್ಯಂತ ಎತ್ತರಕ್ಕೆ ಏರಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಅಂತ ಹೇಳ್ತಾ ಒಂದು ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಮತಿ ಮಂಜುಳಾ ಅನಿಲ್ ರಾವ್ ಇವರಿಗೆ. ಇದೀಗ ನಮ್ಮ ಮುಂದೆ ಸತೀಶ್ ಕುಮಾರ್ ಬಜಾಲ್ ಇವರಿಂದ 2 ಶುಭ ನುಡಿಗಳು. ಸತೀಶ್ ಕುಮಾರ್ ಬಜಾಲ್ ಇವರಿಂದ. ಓಂ ಫ್ರೆಂಡ್ಸ್ ರಿಜಿಸ್ಟರ್ಡ್ ಬುಕ್ಕ ಓಂ ಫ್ರೆಂಡ್ಸ್ ಮಹಿಳಾ ಸಂಘ ಎಂದೆತ್ತ 11ನೇ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿನಂಚಿನ ನಮ್ಮ ಮಾತೆರ್ನಲ ಮೌಕ್ಯದ ಶ್ರೀ ಸತೀಶ್ ಕುಂಪಲ್ಲರೆ, ದ್ವೀಪ ಪ್ರಜ್ವಲನೆ ಮಲ್ತಿನ ಶ್ರೀಮತಿ ಮಂಜುಳಾ ಅನಿಲ್ ರಾವ್ರವರೇ, ಅಂಚನೆ ವೇದಿಕೆಡು ಉಪ್ಪುನ ಮಾತಾ ಸಂಘ ಸಂಸ್ಥೆ ಸಂಘಟನೆದ ಗಣ್ಯ ನಾಯಕರೇ, ಅಂಚನೆ ತೀರ್ಥಚಾವಡಿ ಕುಲ್ದಿನ ಮಾತಾಯನ್ನ ಮೋಕೆದ ಅಣ್ಣನ ಕುಲೆ ಅಕ್ಕನ ಕುಲೆ ಬಂಧು ಭಗಿನಿಯರೇ ನಿಕ್ಲಿಗೆ ಮಾತೆರೆಗಿಲ ಸುರುಕಾದೆಯನ್ನು ಅರ್ತಿ ಬಿತ್ತಿದ ಸೊಲ್ಮೆಲು ಬಂದುಲೆ ಸುರುಟೆ ನಮ್ಮ ಸ್ವಾಗತ ಭಾಷಣ ಮಲ್ಪುನಾಗ ನಮ್ಮ ಚೇತನ್ರರು ಪಂಡ್ರೇರು ಇಂದು ವಾ ಉದ್ದೇಶಕ್ಕೆ ಬೋಡಾದು ಇನಿ ಪ್ರಾರಂಭ ಆಂಡು 47 ಜವನರ್ನ ಉಪಸ್ಥಿತಿಡು ಇನಿ ಸಮಾಜಕ್ಕೆ ಒಂದು ಎಡ್ಡೆ ಬೇಲೆ ಮಲ್ಪಡು ಪನ್ಪುನ ದೃಷ್ಟಿಡು ಒಂದು ಎಡ್ಡೆ ಉದ್ದೇಶಡಿನಿ ಪ್ರಾರಂಭ ಆಯಿನ ಈ ಒಂಜಿ ಓಮ್ ಫ್ರೆಂಡ್ಸ್ ಇನಿ ಹೆಮ್ಮರವಾದ ಬುಲೆದು ಇನಿ ಶೈಕ್ಷಣಿಕವಾದ ಇನಿ ಏತೋ ಪಾಪದ ಜೋಕ್ಲಿಗೆ ಸರ್ಕಾರಿ ಸ್ಕೂಲುಡು ಕಲ್ಪನ ಮಾತಾ ಜೋಕ್ಲಿಗೆ ಇನಿ ಸ್ಕೂಲ್ ಬುಕ್ ಅವಡ ಅಕ್ಕಲ್ನ ಫೀಸ್ ಕಟ್ಟು ನಂಚಿನ ಕೆಲಸನು ನಮ್ಮ ಪಾಪದ ಜೋಕುಲ್ಲ ಕಲ್ತದು ಮಿತ್ತು ಬರಡು ನಮ್ಮ ಮಕ್ಳಿಗೆ ಬಂದ್ಪುನ ಒಂಜಿ ಎಡ್ಡೆ ಹೃದಯವಂತಿಕೆ ಇನಿ ನಮ್ಮ ಓಮ್ ಫ್ರೆಂಡ್ಸ್ ತಕೊಂಡು ಅವತ್ತಂದೆ ಸರ್ಕಾರದ್ದು ಮಾ ಓಲ ಹೆಚ್ಚಿನ ಸವಲತ್ತು ನಂಗೆ ತಿಕ್ಕುಜಿ ನಮ್ಮಂಚಿನ ಗ್ರಾಮಾಂತರ ಪ್ರದೇಶಕ್ಕೆ ಪಂಚಾಯತಿಗೆ ಹೆಚ್ಚಿನ ಅನುದಾನ ತಿಕ್ಕುಜಿ ಅಪಗ ನಮ್ಮಂಚಿನ ಈ ಒಂಜಿ ಓಮ್ ಫ್ರೆಂಡ್ಸ್ ಕ್ಲಬ್ಬು ಇನಿ ಶ್ರಮದಾನದ ಮೂಲಕ ಏತೋ ರಸ್ತೆನ ಕೂಡು ರಸ್ತೆನ ಮಲ್ತನು ಏತೋ ರಸ್ತೆನ ಅಗಲ ಮಲ್ತನು ಏತೋ ಒಂಜಿ ಪಾಪದಕ್ಕಲಿಗೆ ಇಲ್ಲು ಕಟ್ಟರೆ ಹತ್ತು ನನ್ನ ಬೇತೆ ರೀತಿದ ಒಂಜಿ ಸಹಕಾರ ಮಲ್ತಾರೆ ಏತೋ ಒಂಜಿ ನಮ್ಮ ಸಮುದಾಯದ ಮಿತ್ತೆ ನಮ್ಮ ಜನಕಲನ ಮಿತ್ತೆ ಒಂಜಿ ಪ್ರೀತಿತ್ತಿನ ಒಂಜಿ ಓಮ್ ಫ್ರೆಂಡ್ಸ್ ಅಂಚನೆ ಧಾರ್ಮಿಕವಾದ ನಮ್ಮ ಸಂಸ್ಕೃತಿ ಸಂಸ್ಕಾರನ ಒರಿಪವನಂಚಿನ ಕೆಲಸ ನಮ್ಮ ದುಂಬುದ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಗೊತ್ತಾವಡು ಪನ್ಪನ ಹಿಂದೆಟ್ಟು ಬೇತೆ ಕಾರ್ಯಕ್ರಮ ಪುರ ಪಾಡದು ಇನಿ ಸಮಾಜಕ್ಕೆ ಒಂಜಿ ಎಡ್ಡೆ ಮಾದರಿಯಾದ ಬೆಳೆದು ಬೈದಂಡು ಬೇತೆ ಏನು ಹೆಚ್ಚ ಪಾತೆರ ಪೋಪುಜಿ ನಮ್ಮ ಅಕ್ಕಲ ನಮ್ಮ ಅಣ್ಣೆರ್ಲ ಪೂರ ಪಾತೆರಿಯರು ಇಂದೆತ್ತ ಬಗ್ಗೆ ಅಂಚಾದ ಎಂಕ ಒಂಜಿ ಅವಕಾಶ ಕೊರ್ನೇಕ್ ಪಾತೆರಿಯ ನಿಕ್ಲೆಗೆ ಈ ಸಂಸ್ಥೆದ ಮಾತಾ ಅಧ್ಯಕ್ಷರಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಧನ್ಯವಾದ ಅರ್ಪಿಸೋದು ಇಂದೆತ್ತ ಈ ಕಾರ್ಯಕ್ರಮ ಯಶಸ್ವಿ ಅವಡಂಡ ಇಂದೆತ್ತ ಪಿರೌಡು ಏನು ವರ್ಷಲ ಪನ್ಪೆ ಓಲು ಪೊಂಡಲ ಪನ್ಪೆ ದೇಪಂಡ ಇಂದೆತ್ತ ಮುಖ್ಯ ಕಾರಣಕರ್ತರು ಇಂದೆತ್ತ ಸ್ವಯಂ ಸೇವಕರು ಅಕ್ಲೆಗೆ ಒಂಜಿ ಹುರುಪು ತುಂಬಿಸೋಡು ನನ್ನ ದುಂಬುಗಳ ಇಂಚಿನ ಎಡೆಡ್ಡೆ ಕಾರ್ಯಕ್ರಮ ಅಕ್ಲೆ ಮಲ್ಪೆರೆ ಬೋಡೋದು ಜೋರಾಯಿನ ಒಂಜಿ ಕೈತಾಟಿ ನಮ್ಮ ಸ್ವಯಂ ಸೇವಕರಿಗೆ ಪೂರೈಗಳ ಕೊರಡು ಮಾತೆರೆಗಳು ಎಡ್ಡವಡು ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್. ಧನ್ಯವಾದಗಳು. ಇದೀಗ ವೇದಿಕೆಯ ಮೇಲೆ ತುಳುನಾಡಿನ ವಿವಿಧ ನಾಟಕ ತಂಡಗಳಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ಪ್ರಶಸ್ತಿ ಹೊತ್ತ ಓಮ್ ಫ್ರೆಂಡ್ಸ್ನ
3 ಜನ ಯುವ ಕಲಾವಿದರಿಗೆ ಗೌರವಾರ್ಪಣೆ. ದಿನೇಶ್ ಕಾಪಿಕಾಡ್, ಮಾತೃಶ್ರೀ ಕಲಾವಿದರು ಮಂಗಳೂರು. ಸತೀಶ್ ಶೆಟ್ಟಿ, ಯಶಸ್ವಿ ಕಲಾವಿದರು ಮಂಜೇಶ್ವರ. ನಿತಿನ್ ಕೊಲ್ಯ, ಪವನ ಕಲಾವಿದರು ಕುಡ್ಲ. ಈ 3 ಯುವ ಕಲಾವಿದರಿಗೆ ಓಂ ಫ್ರೆಂಡ್ಸ್ನ ವೇದಿಕೆಯ ಮೇಲೆ ಗೌರವಾರ್ಪಣೆ. ಮೊದಲಿಗೆ ದಿನೇಶ್ ಕಾಪಿಕಾಡ್, ಮಾತೃಶ್ರೀ ಕಲಾವಿದರು ಮಂಗಳೂರು. ಸತೀಶ್ ಶೆಟ್ಟಿ, ಯಶಸ್ವಿ ಕಲಾವಿದರು ಮಂಜೇಶ್ವರ. ನಿತಿನ್ ಕೊಲ್ಯ, ಪವನ ಕಲಾವಿದರು ಕುಡ್ಲ. 3 ಜನ ಯುವ ಕಲಾವಿದರು ನಮ್ಮ ಓಂ ಫ್ರೆಂಡ್ಸ್ನ ಹೆಮ್ಮೆಯ ಕಲಾವಿದರು. ಮಾತೆರೆಗಳ ಹರಿ ಓಂ. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಏರುವಂತೆ ಸಕಾರಾತ್ಮಕ ಆಲೋಚನೆಗಳನ್ನು ಹೂಡಿದ ವ್ಯಕ್ತಿತ್ವಗಳು ಕೂಡ ಜೀವನದ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ, ಸಾಧನೆಯ ಛಲ ಮತ್ತು ಸತತ ಪ್ರಯತ್ನಗಳಿಂದ ಇಂದು ನಮಗೆ ಮಾದರಿಯಾಗಿರುವಂತಹ ತ್ರಿವಳಿ ರತ್ನಗಳಿಗೆ ಸ್ವಾಗತ. ಓಂ ಫ್ರೆಂಡ್ಸ್ ತಂಡದ ಕ್ರಿಯಾಶೀಲ ಸದಸ್ಯರಾಗಿ ಸಮಿತಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ಸದಸ್ಯರಾದ ಶ್ರೀ ದಿನೇಶ್ ಕಾಪಿಕಾಡ್, ಶ್ರೀ ಸಚಿನ್ ಶೆಟ್ಟಿ, ಶ್ರೀ ನಿತಿನ್ ಕೊಲ್ಯ, ಮಂಗಳೂರಿನ ವಿವಿಧ ನಾಟಕ ತಂಡಗಳಲ್ಲಿ ಅಭಿನಯಿಸಿ ಪ್ರಶಂಸಿಪಟ್ಟ ಕಲಾವಿದರು. ಇವರಿಗೆ ಓಂ ಫ್ರೆಂಡ್ಸ್ ಮತ್ತು ಮಹಿಳಾ ಸಮಿತಿಯ ಪರವಾಗಿ ಅಭಿಮಾನದ ಅಭಿನಂದನೆಗಳು. ಕಿರುಪರಿಚಯ. ಶ್ರೀ ದಿನೇಶ್ ಕಾಪಿಕಾಡ್, ಶ್ರೀಮತಿ ಸುಕನ್ಯಾ ಮತ್ತು ಶ್ರೀ ನಾರಾಯಣ ದಂಪತಿಗಳ ಪುತ್ರರಾಗಿರುವ ಶ್ರೀ ದಿನೇಶ್ ಕಾಪಿಕಾಡ್ ಮಾತೃಶ್ರೀ ಕಲಾವಿದ ತಂಡ ಸ್ಥಾಪನೆ ಮಾಡಿ ತಂಡದ ನಿರ್ವಹಣೆ, ನಿರ್ದೇಶನ, ನಟನೆ ಮೂಲಕ ಕಲಾರಂಗಕ್ಕೆ ಸೇವೆ ಮಾಡಿದ್ದಾರೆ. ಇವರ ನಿರ್ದೇಶನದ ಬಾಯಿಬುಡೆ ಭಾಸ್ಕರೆ, ಬೇಗಬಲ ಬಾಲೆ ಸೂಪರ್ ಹಿಟ್ ನಾಟಕಗಳಾಗಿದ್ದು ಓಂ ಫ್ರೆಂಡ್ಸ್ ಪರವಾಗಿ ನಿಮ್ಮ ಸಾಧನೆಗೆ ನಮ್ಮ ಕಿರು ಗೌರವ. ದಿನೇಶ್ ಕಾಪಿಕಾಡ್ ಇವರಿಗೆ ಆಗಮಿಸಿದಂಥ ಗಣ್ಯರ ಸಮ್ಮುಖದಲ್ಲಿ ಇವರಿಗೆ ಗೌರವಾರ್ಪಣೆ. ಯಾವಾಗಲೂ ಸದಾಕಾಲ ಹಸನ್ಮುಖಿಯಾಗಿದ್ದು ಇನ್ನೊಬ್ಬರ ಬಾಳಲ್ಲಿ ನಗುವನ್ನು ತರಿಸುವಂತಹ ಒಂದು ಉತ್ತಮ ಕೆಲಸವನ್ನು ಮಾಡಿಕೊಂಡು ಬಂದಿರುವಂತಹ ನಮ್ಮ ಊರಿನ ಕುಂಪಲದ ಯುವ ನಾಯಕ ಅಂತ ಹೇಳ್ಬೋದು ಸಚಿನ್ ಶೆಟ್ಟಿ ಕುಂಪಲ. ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಸಾಧನೆ ಮಾಡಲು ನಿಂತರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬ ಒಂದು ಮಾತಿಗೆ ಜೀವನವಿತ್ತಂತಹ ಈ ಸಾಧಕರು ಸಚಿನ್ ಶೆಟ್ಟಿ ಕುಂಪಲ. ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಶೇಖರ್ ಶೆಟ್ಟಿ ಇವರ ಪುತ್ರನಾಗಿರುವಂತಹ ಸಚಿನ್ ಶೆಟ್ಟಿ ಪ್ರಸ್ತುತ ತಂಡದ ಕಾಯಂ ಸದಸ್ಯರಾಗಿದ್ದಾರೆ. ಯಶಸ್ವಿ ಕಲಾವಿದರು. ತುಳು ಚಲನಚಿತ್ರ, ಕನ್ನಡ ಕಿರುತೆರೆಯ ಮೂಲಕ ಸದಾ ಕ್ರಿಯಾಶೀಲ ಸಚಿನ್ ಶೆಟ್ಟಿ ಕುಂಪಲ ಹಲವಾರು ಕಿರುಚಿತ್ರಗಳ ಮೂಲಕ ನಟಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಓಂ ಫ್ರೆಂಡ್ಸ್ ಪರವಾಗಿ ನಿಮ್ಮ ಸಾಧನೆಗೆ ನಮ್ಮ ಕಿರು ಗೌರವ. ಜೋರಾದ ಕೈ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸೋಣ. ಇನ್ನೊಬ್ಬ ಹಸನ್ಮುಖಿ ವ್ಯಕ್ತಿ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹಣ ಇರಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ, ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಸೊ ಅನ್ನೊಂದು ಮಾತಿಗೊಂದಿಗೆ ಇನ್ನೊಬ್ಬ ವ್ಯಕ್ತಿಯ ಕಿರುಪರಿಚಯ ನಿತಿನ್ ಕೊಲ್ಯ. ತುಳುನಾಟಕ, ಕನ್ನಡ ಕಿರುತೆರೆ, ಕನ್ನಡ ಚಲನಚಿತ್ರ, ಆಲ್ಬಮ್ ಸಾಂಗ್, ಕಿರುಚಿತ್ರ ಹೀಗೆ ಅಭಿನಯದ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದವರಂತಹ ನಿತಿನ್ ಕೊಲ್ಯ ತುಳುನಾಟಕ ರಂಗದ ದಿಗ್ಗಜರೆಂದೇ ಹೆಸರು ಪಡೆದರು. ಧನಂಜಯ್ ಮತ್ತು ಹೇಮಾ ದಂಪತಿಗಳ ಪುತ್ರರಾಗಿರುವಂತಹ ನಿತಿನ್ ಕೊಲ್ಯ ಪ್ರಸ್ತುತ ಪವನ ಕಲಾವಿದರು ತಂಡದ ಸದಸ್ಯ. ಹಲವಾರು ಸಂಘ ಸಂಸ್ಥೆಗಳ ಕ್ರಿಯಾಶೀಲರಾಗಿರುವ ನಿತಿನ್ ಕೊಲ್ಯ ಓಂ ಫ್ರೆಂಡ್ಸ್ ಪರವಾಗಿ ಇವರಿಗೆ ಕಿರು ಗೌರವವನ್ನು ಈ ಸಂದರ್ಭದಲ್ಲಿ ನಾವು ನೀಡಲಿಕ್ಕೆ ಇಚ್ಛಿಸುತ್ತಿದ್ದೇವೆ. ವೇದಿಕೆ ಮೇಲಿರುವಂತಹ ಗಣ್ಯರ ವ್ಯಕ್ತಿಗಳು ಇವರಿಗೆ ತ್ರಿವಳಿ ರತ್ನಗಳಿಗೆ ಒಂದು ಸಾಧನೆಯ ಸಮಾರಂಭದ ಉಪಸ್ಥಿತಿಯಲ್ಲಿ ಗೌರವಿಸಬೇಕಂತ ತಮ್ಮಲ್ಲಿ ಎಲ್ಲರೂ ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ದಿನೇಶ್ ಕಾಪಿಕಾಡ್ ಇವರಿಗೆ ಸತೀಶ್ ಕುಂಬಳ ಇವರು ಶಾಲು ಹಾಕಿ ಸಂಗೀತ್ ಕಾಲ್ಯಾನಿ ಇವರು ಮಾಲೆ ಹಾಕಿ ನಿಶಾಂತ್ ಪೂಜಾರಿ ಇವರು ಮುಖಾಂತರವಾಗಿ
ಸ್ಮರಣಿಕೆಯನ್ನು ನೀಡುವ ರವಿಶಂಕರ್ ಮುಖಾಂತರವಾಗಿ ಸೋಮೇಶ್ವರ ಗೌರವಿಸ್ತಾ ಇವರು. ಇದ್ದಾರೆ. ಕಲಾ ಪ್ರೇಮಿಗಳು, ಕಲಾ ಪ್ರೇಕ್ಷಕರು ಜೋರಾದ ಒಂದು ಕೈ ಚಪ್ಪಾಳೆ ಮುಖಾಂತರವಾಗಿ ಇವರ ಸಾಧನೆಗೆ ನಾವು ಗುರುತಿಸುವಂತಹ ಒಂದು ಸಣ್ಣ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮಲ್ಲಿ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಇವರನ್ನು ಪ್ರೋತ್ಸಾಹಿಸೋಣ. ಹಲವು ಇನ್ನೂ ಉಳಿದಿರುವಂತಹ ತಮ್ಮ ಸಾಧನೆಯ ಹಾದಿಯಲ್ಲಿ ಇವರೆಲ್ಲರೂ ಕೂಡ ಉತ್ತಮ ಒಂದು ಯಶಸ್ಸನ್ನು ಮಾಡಲಿ, ನಮಗೆಲ್ಲರಿಗೂ ಕೂಡ ಮಾದರಿಯಾಗಲಿ ಅಂತ ಅನ್ನೋ ಒಂದು ಆಶಯದೊಂದಿಗೆ ಓಂ ಫ್ರೆಂಡ್ಸ್ ಕ್ಲಬ್ ಹಾಗೂ ಮಹಿಳಾ ಸೇವಾ ಸಂಘ ಸಮಿತಿಯ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಕಿರು ಸನ್ಮಾನ. ಮಿತ್ತು ಪುನಃ ಕುಂಪಲದ ಜಿಲ್ಲಾದ ಸಮರ್ಥ ನಾಯಕರು ಶ್ರೀಯುತ ಸತೀಶ್ ಕುಂಪಲ ಮೇರೆಗೆ ಒಂದಿಸ ಒಂದು ಅಂಚಿನ ವೇದಿಕೆದ ಮಿತ್ತ ಶಾವಡಿಡು ವಾಲಗಾಯನ ಅಂಚಿನ ಪೂರ ಅತಿಥಿ ಅಭ್ಯಾಗ ತೆರನೆ ಕುಂಪಲದ ಮಹಾಜನತೆಗೆ ಒಂದಿಸ ಒಂದಿನ ರಡ್ಡು ಪಾತೆರನ್ನು ಪ್ರಾರಂಭವನ್ಪೆ ಬದುಕೆರೆ ಕಲೆ ಕಲ್ಪಾಯಿನ ತುಳುವಪ್ಪೆ ನಮಗೆ ಏತು ಮುಖ್ಯನ ಬದುಕಿಗೆ ನೆಲೆಯಾಯಿನ ಭಾರತಾಂಬೆ ನಮಗೆ ಆತೇ ಮುಖ್ಯ ಖಂಡಿತವಾದ್ಲ. ನಮಗೆ ಪೂರ ಗೊತ್ತಿದ್ದಿಲ್ಲ ಕನೆ ಕಾಶ್ಮೀರಡ್ ದಾದ ಅವೊಂದೊಂದು ನಮಗೆ ಪೂರ ಗೊತ್ತುಂಡು. ಒಂಜಿಮೇಟ್ ಉಗ್ರರ ದಾಳಿ ಆನಂದಂಡ ಒಂಜಿಮೇಟ್ ಪಾಕಿಸ್ತಾನದ ಉಪಟಳ ಪಾಕಿಸ್ತಾನಗೆ ಕುರುಪುನಂಚಿನ ಚೀನಾ ರಾಷ್ಟ್ರದ ಸಪೋರ್ಟು ಕುಡಂಜಿಮೇಟ್ ಬಾಂಗ್ಲಾದೇಶದ ಉಪದ್ರವಲು ಇದೇನು ಪೂರ ಖಂಡಿತವಾದ್ಲ ನಮ್ಮ ಖಂಡಿತವಾದ್ಲ ಸಮರ್ಥ ನಾಯಕ ಶ್ರೀ ನರೇಂದ್ರ ಮೋದಿಜಿನ ನಮ್ಮ ಪಡೆತ ನಮ್ಮ ಓಟು ಕೊಡ್ತಾ ಕೇಂದ್ರ ಸರ್ಕಾರ ಅವಡು ಸಂಸತ್ ಸದನ ಅವಡು ಪೂರೆಲ್ಲ ಇಂದಿನ ಎದುರಿಸ್ಯಾರೆ ಖಂಡಿತವಾದ್ಲ ಸಮರ್ಥರುಲ್ಲೇರು ಆಂಡ ಈ ಒಂಜಿ ಕಾಲಘಟ್ಟಡ್ ನಮ್ಮ ಭಾರತದ ಮೂಲೆ ಮೂಲೆಡ್ಲ ಸಂಘಟಿತರವಡು ಎಂಚ ಅಂದು ಪಂಡ ನಟೆ ಓಂ ಫ್ರೆಂಡ್ಸ್ ಮಹಿಳಾ ತಂಡಲ ಜವನಿಯರ ತಂಡಲ ಎಂಚೋಂಡ ರಾಷ್ಟ್ರೀಯತೆನ ಪ್ರತಿ ಒಂಜಿ ಬಾಗಡ್ಲ ಮೂಡದು ಪ್ರತಿ ಒಂಜಿ ಏರಿಯಡ್ಲ ಸಾಮಾಜಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರಡ್ ಒಂಜಿ ಊರುನು ದುಂಬುಗುನ ಒಂದು ಸ್ಪೆಷಲಿ ರಾಷ್ಟ್ರೀಯತೆನ ಪರಡಂಚಿನ ಬೇಲೆ ಮಂತೊಂದುಲ್ಲೇರು ಮೊಕ್ಲೆ ಖಂಡಿತವಾದ್ಲ ವಿಶೇಷವಾದ ನಮ್ಮ ಧನ್ಯವಾದನ ಕುರುಡು ದಯಂದು ಪಂಡ ಎಲ್ಲೇ ಯುದ್ಧ ಆನಂದ ಪಂಡ ಖಂಡಿತವಾದ್ಲ ಭಾರತದ ಆರ್ಥಿಕ ವ್ಯವಸ್ಥೆ ಆದಪ್ಪು ಸಂಚಾರ ವ್ಯವಸ್ಥೆ ಆದಪ್ಪು ಪೂರ ಪೆಟ್ರೋಲ್ ರೇಟ್ ಆದಪ್ಪು ಪೂರ ಅಂಚಿಂಚಾವು ನಮ್ಮ ರಾಷ್ಟ್ರೀಯತೆದ ಭಾವನೆ ಯೋಚನೆ ಮಂತನ ಇಂದಿನ ಪೂರ ಸೈಸು ನಂಚಿನ ಶಕ್ತಿ ನಮ್ಮ ಖಂಡಿತವಾದ್ಲ ನಮಗೆ ಪ್ರತಿಯೊಂದು ಇಲ್ಲಡ್ಲ ಮೂಡುಂಡು ಅಂಚನೆ ಉವೇ ರೀತಿಡ್ ನನ್ನ ದುಂಬುಗು ಯುದ್ಧ ಪ್ರಾರಂಭ ಆನಂದಾಂಡ ನಮ್ಮ ತ್ಯಾಗ ಮನ್ಪೆರೆ ಸ್ಯಾಕ್ರಿಫೈಸ್ ಮನ್ಪೆರೆ ನಮ್ಮ ರೆಡಿ ಪಡ್ದ ಆ್ಯಂಡ್ ಮಂಡ ಸೈನಿಕರ ಅವಡು ನಮ್ಮ ಗೌರ್ಮೆಂಟ್ ಅವಡು ಖಂಡಿತವಾದ್ಲ ಅವೇನು ಸಮರ್ಥವಾದ ಎದುರಿಸೋಂಡು ನಮ್ಮ ಡೊಪ್ಪುನ 10 ರೂಪಾಯಿಡ್ 5 ರೂಪಾಯಿನ ರಾಷ್ಟ್ರ ಕೊರುಪುನಂಜಿನ ಪರಿಸ್ಥಿತಿ ಬತ್ತನಂದಾಂಡ ಖಂಡಿತವಾದ್ಲ ನಮ್ಮ ಪೂರ ಒಟ್ಟು ಸೇರಿದು ಐಕ್ ಶಕ್ತಿ ಕೊರಡು ಪನ್ಪುನ ಭಿನ್ನಪನ್ನೆಗಳ ದೀವೊಂದುಲ್ಲೆ ಅಂಚಿನ ವಿಶ್ವಾಸ ನಂಬಿಕೆನ ನಮ್ಮ ಕೇಂದ್ರ ಸರ್ಕಾರದ ದೀಕ ಪನ್ಪುನ ಭಿನ್ನಪ ಪಂತೊಂದುಲ್ಲೆ ವಿಶ್ವಾಸ ಬೊಕ್ಕ ನಂಬಿಕೆ ಬೊಕ್ಕ ವಿಶ್ವಾಸ ಅಂದ ಪಂಡ ಒಂಜಿ ಕಾಯಿಂದ ರಡ್ಡ್ ಮೋನ ಎತ್ತಿಲಕ ನಂಬಿಕೆ ವಿಶ್ವಾಸ ಪಂಡ ನಮಗೆ ಗೊತ್ತುಪ್ಪು ರಡ್ಡಲ ಒಂಜೇ ಲಕ್ಕ ಅಂದ ನಮ್ಮ ಎನ್ನೋದಪ್ಪ ಖಂಡಿತವಾದ್ಲ ನೀಗೊಂದು ಎಲ್ಲಿಯ ನಿದರ್ಶನ ಕೊರ್ಪೆ ನಂಬಿಕೆ ಬೊಕ್ಕ ವಿಶ್ವಾಸ ಅಂದ ಪಂಡ ಇಂಚಿನ ಒಂಜಿ ಮಲ್ಲ ಸಮಾರಂಭ ಒಂದಿತ್ತನಿಗೆ ಆಯ್ತ ಬರಿಟ್ ಒಂಜಿ ಡೊಂಬರಾಟ ಅಂದ ಪಂಡ ಗೊತ್ತುಪ್ಪುಂಡು ನಿಕ್ಲೆಗೆ ಒಂಜಿ ಕಲೆ ಅವು ಡೊಂಬರಾಟದ ಪ್ರದರ್ಶನ ಒಂದಿತ್ತು ರಡ್ಡ್ ಕಂಬ ಪಾರ್ದ ಆ ತಂತಿಡೂರಿ ನಡ್ತೊಂದು ಪೋಂದಿತ್ತೆ ಪೂರೆಲ್ಲ ಚಪ್ಪಾಳೆ ಬೊಟ್ಟೊಂದಿತ್ತೇರು ದಯಮಂಡ ಆಯನ ಆಡಪ್ಪನ ಸ್ಕಿಲ್ಲದ ಮೆತ್ತ ನಂಬಿಕೆ ಉಂಡು ಚಪ್ಪಾಳೆ ಬೊಟ್ಟೊಂದಿತ್ತೇರು ಆಯಾ ತಂತಿಡು ನಡೆದು ತಿರ್ತು ಜತ್ತದ ಪಂಡೆ ಯಾನ ಇತ್ತೆ ಎನ್ನ ಬಾಲೆನ ಪುಗೇಳ್ಡುಕುಲ್ಲದ ಆ ತಂತಿದ ಮೆತ್ತ ನಡಪ್ಪು ಅಂದು ಪೂರೆಲ್ಲ ಜೋರಾಯಿನ ಕೈ ಚಪ್ಪಾಳೆ ಕುರಿಯರು ದಯಂದ ಪಂಡ ಆಡ ಸ್ಕಿಲ್ ಹಿಡಿತಿನ ನಂಬಿಕೆದ ಮೆತ್ತು ಜೋರಾಯಿನ ಕೈ ಚಪ್ಪಾಳೆನ ಕುರಿಯರು ನಡಪ್ಪು ಒಂದು ಬಂದು ಕಡಪುರದ ಕುರಿಯರು ಬಾಲೆನ ಪುಗೇಳ್ದಿದ ಆ ತಂತಿಡು ನಡತದ ಕೂಡ ತಿರ್ತು ಬತ್ತೆ ಕೂಡ ಪಂಡೆ ಯಾನಿತ್ತೆ ಎನ್ನ ಬೊಡಿದಿನ ಪುಗೇಳ್ಡುಕುಲ್ಲಾದ ಆ ತಂತಿಡು ನಡ್ತೊಂದು ಬರಪೆ ಅಂದು ಅಪ್ಪಗಲ ಜೋರಾಯಿನ ಕೈ ಚಪ್ಪಾಳೆ ಕುರಿಯರು ಆಯನ ಮಿತ್ತು ನಂಬಿಕೆ ಉಂಡು ಆಯನ ಸ್ಕಿಲ್ದ ಮಿತ್ತು ಬೊಡಿದಿನ ಕುಲ್ಲಾಯೇ ನಡಪೊಂದು ಪೋಯೇ ಕೂಡ ತಿರ್ತು ಬತ್ತು ಪಂಡೆ ಈತ ಜನ ಸಾರ ಜನೋಲ್ಲರದ ಏರಾಣ ಒರಿಬಲೆ ಎನ್ನ ಪುಗೇಳ್ಡು ಕುಲ್ಲೆ ಆ ತಂತಿಡಿಯ ನಡೆದು ತೋಷ್ಪವೆ ಅಂದು ಅಂಚಾದಪ್ಪನಾಗ ಅಪ್ಪಗ ಇತ್ತಿನ ನಂಬಿಕೆ ಏರಡಲ ಬೈಜಿ
ಏರ್ಲ ಎದುರು ಬರ್ತದೆ ಆಯನ ಪುಗೇಳ್ದುಗುಲ್ದು ಆ ತಂತಿದ ಮಿತ್ತು ನಡಪೆರೆ ಏರ್ಲ ಎದುರು ಬೈಜೇರು ಒಂದು ವಿಶ್ವಾಸ ಅಂದು ಖಂಡಿತವಾದ್ಲ ಒಂಜಿ ಮನುಷ್ಯ ಆಯನ ಕಾರ್ಯ ಕೆಲಸ ನಿರಂತರವಾಯಿನ ಆಯನ ಪ್ರಕ್ರಿಯೆದ ಇಚ್ಛೆನ ನಂಬಿಕೆ ಅಂತ ಪನ್ಪ ಒಂಜಿ ಮನುಷ್ಯ ಕಾರ್ಯ ಕೆಲಸ ಆಯನ ಪ್ರಕ್ರಿಯೆದ ನಿರಂತರತೆ ಪಂಡ ಸ್ಥಿರತೆನ ನಮ್ಮ ವಿಶ್ವಾಸ ಅಂದು ಪನ್ಪ ಆ ಸ್ಥಿರತೆ ಖಂಡಿತವಾದ್ಲ ನಮ್ಮ ಕೇಂದ್ರ ಸರ್ಕಾರದ ಉಂಡು ನಂಬಿಕೆ ವಿಶ್ವಾಸನ ದೀಕ ಅಂಚನೆ ಚೇತನ ಇತ್ತೆ ಸ್ವಾಗತ ಭಾಷಣ ಮನ್ಪನಾಗ ಪಂಡಿರು ಒಂಜಿ ಸರ್ಕಾರ ಮನ್ಪಂದಿನಂಚಿನ ಬೇಲೆನ ಈ ಒಂಜಿ ಓಮ್ ಫ್ರೆಂಡ್ಸ್ ಗಲ್ಲಿ ಗಲ್ಲಿ ಏರಿಯೇರೆಡು ಮಂತೊಂದುಂಡು ಖಂಡಿತವಾದ್ಲ ನಮ್ಮ ಪೂರ ಊರ್ದಕುಲು ತನು ಮನ ಫಸ್ಟ್ ತನು ಮನ ಅದಕ್ಕೆ ದನದ ಸಹಕಾರ ಸಾಧ್ಯ ಅನ್ನೊಂದಂಡ ದನದ ಸಹಕಾರನ ಕೊಡ್ದು ಈ ಒಂಜಿ ರಡ್ಡು ತಂಡಗಳ ಪ್ರೋತ್ಸಾಹ ಮನ್ಪೊಡೋದು ನಿಕ್ಲ ವಿನಂತಿ ಮಂತೊಂದಿಲ್ಲೆ ಈ ಒಂಜಿ ಭವ್ಯ ವೇದಿಕೆಡು ಶ್ರೀಯುತ ಸತೀಶ್ ಕುಂಬಲಣ್ಣಲ್ಲರು ಆರು ಇಲ್ಲಾರ್ದು ಪಿದಾಡ್ನಾಗ ಇಡೀ ಜಿಲ್ಲೆದ ಸಮಸ್ಯೆನ ಪತ್ತೊಂದು ಆ ಸಮಸ್ಯೆಗೆ 10 ಸಮಸ್ಯೆಡು ಒರಂಬಗ ಪರಿಹಾರ ಮನ್ಪುನಂಚಿನ ಬೇಲೆ ಮಂತೊಂದುಲ್ಲೇರು ಆರು ಏಪಲ ತೂನಾಗ ಸೌಮ್ಯವಾದ ತೆಲ್ತೊಂದು ಪೇರು ಅರಡಪ್ಪುನಂಚಿನ ಕೆಲಸದ ಒತ್ತಡ ಪಂಡದ ಸಾಧ್ಯಜಿ ಖಂಡಿತವಾದ್ಲಾರು ನಮ್ಮ ಜಿಲ್ಲೆಗೆ ಒಂಜಿ ಸಮರ್ಥ ನಾಯಕ ತೆಗೆದರಿಂದ ನಮಗೆ ಭಾರಿ ಖುಷಿ ಕೊಡೊಂಜಿ ವಿಷಯ ನಡೆಪನೋಡು ಕಿಶೋರಣ್ಣಲ್ಲೇರು ನಮ್ಮೊಟ್ಟಿಗೆ ಒಂಜಿ 10 ಗಂಟೆದ ರಾತ್ರಿಗೆ ಒಂಜಿ ಊರ್ದ ವಿಷಯನ ಒಂಜಿ 10 ಇಲ್ಲದ ವಿಷಯನ ಪತ್ತೊಂದು ಪೋದು ಎಮರ್ಜೆನ್ಸಿ ವಿಷಯ ಆರೊಂಜಿ ವಕೀಲರು ಪೂರೆಲ್ಲ ಪನ್ಪೇರು ನಮ್ಮ ಹಿಂದೂ ಸಮಾಜಗೆ ಕಿಶೋರಣ್ಣ ಅಂಚ ಮನ್ಪೇರಿಗೆ ಇಂಚ ಮನ್ಪೇರಿಗೆ ಹಿಂದೂ ಸಮಾಜದ ಲಾಯರ್ಗೆ ಯಾರೋ ವಕೀಲರನ್ನು ಪನ್ಪು ನನಗೆ ಕೇಂದಿತ್ತಪ್ಪಾಗ ಈ ಒಂಜಿ 10 ಇಲ್ಲದ ಇಶ್ಯೂನು ನಮ್ಮ ಎಮರ್ಜೆನ್ಸಿಡ್ ಬೇತೆ ವಕೀಲ ನಡೆ ಪೋನಾಗ 3 ಲಕ್ಷ 4 ಲಕ್ಷ 5 ಲಕ್ಷ ಆಕಲು ಇಲ್ಲಡ್ ಬೀಡಿ ಕಟ್ಟದ ಬದುಕು ನಂಜಿನ ಒಂಜಿ ಬಡ ಕುಟುಂಬ 10 ಇಲ್ಲಲ್ಲ ಪ್ರತಿ ವಕೀಲ ನಡೆ ಪೋನಾಗಲ್ಲ 3 ಲಕ್ಷ ಆಪುಂಡು 4 ಲಕ್ಷ ಆಪುಂಡು 5 ಲಕ್ಷ ಆಪುಂಡು ಐಕೆ 2 ಲಕ್ಷ ಅಡ್ವಾನ್ಸ್ ಕೊಡು ಪಂಡಿರು ಲಾಸ್ಟ್ಗೆ ಎಮರ್ಜೆನ್ಸಿಗೆ ನಮ್ಮ ಕಿಶೋರನ್ನ ನಡುಪೋಯ ಖಾಲಿ ಪೇಪರ್ ಚಾರ್ಜಸ್ಡ್ ಆ ವಿಷಯನ ದೆತ್ತೊಂದು ಕೋರ್ಟು ಫೈಟ್ ಮಂತಾಕ್ಲೆ ನ್ಯಾಯ ಕೊರ್ಪುನಂಚಿನ ಬೇಲೆ ಮಂದಿರ ಜೋರಾಯನ ಕೈ ಚಪ್ಪಾಳೆ ಕೊರಡು ಮಸ್ತ್ ವೇದಿಕೆಡು ಕಿಶೋರನ ದಿಕ್ಕುವರಿಂದನೇ ಈ ವಿಷಯ ಪಂಡ್ರೆ ಏಪಲ ಎಂಗ್ಲು ಮರಪು ಒಂದು ಖಂಡಿತವಾದ ಮರಪುನಂಚಿನ ವಿಷಯ ಆಯ್ತು ಒಂಜಿ ವರ್ಷ ಕರೆದಪ್ಪು 1-2 ವರ್ಷ ಆದಪ್ಪು ಕಿಶೋರಣ್ಣಗ್ಲ ಗೊತ್ತುಂಡು ಆ ರೀತಿ ಪಂಡೇರು ಹಿಂದೂ ಸಮಾಜಕ್ಕೆ ಯಾನ್ ದಾದಾಂಡ ಪಂಡಂದಾಂಡ ನಾವೇನು ಮನ್ಪೋಡು ಒಂದು ಆರು ನಿರಂತರವಾದ ಅರ್ನ ಜೀವನಡು ಮಂತೊಂದುಲೇರು ಇತ್ತೆ ಈ ಒಂಜಿ ಅರ್ನ 40-45 ವರ್ಷದ ಸರ್ವೀಸ್ಡ್ ಆರು ಏತೋ ಕಾಸು ಮಂತದ ಏತೋ ಬಂಗ್ಲೆ ಪೂರ ದೇಯ್ದೋಡಾರು ಇತ್ತೆಲ್ಲ ಒಂಜಿ ಶಾಲ್ ಪಾಡ್ದು ಸಾಮಾನ್ಯ ಶರ್ಟ್ ಪಾಡ್ದು ನಮ್ಮ ಎದುರು ಕುಲ್ದೇರಂದು ಪಂಡಾರು ಹಿಂದೂ ಸಮಾಜಕ್ಕೆ ಕೊಡ್ತಿನಂಚಿನ ಕೊಡುಗೆ ಮಲ್ಲ ಉಂಡು ಅವರ ಜೋರಾಯನ ಕೈತಾಟಿ ಕೊರ್ಲೆ ಆಕುಲು ಅಂಚಿನ ಅಕ್ಲೆಗೆ ದೇವರ ಆಯುಷ್ಯವಾಗಿ ಆಹಾರನ ಕೊರುಡಪ್ಪ ಸಮಾಜಲ ಗಟ್ಟಿ ಉಪ್ಪುಂಡು ಪನ್ಪನ ವಿಚಾರ ಖಂಡಿತವಾದ್ಲ ಓಮ್ ಫ್ರೆಂಡ್ಸ್ ನಿಗ್ಲು ಪೂರ ನಾಟಕ ತೂಯರ ಬೈದರೆ ನಿಕ್ಲೆಗೆ ನಾಟಕ ತೂದು ಇನ್ನು ಸಭಾ ಕಾರ್ಯಕ್ರಮ ತೂದು ಲಕ್ಕದ ಪೋಪುನಂಚಿನ ಸಂದರ್ಭತ್ ಇನ್ನು ಪೂರ ಹಿಂದೂ ಸಮಾಜ ಒಗ್ಗಟ್ಟಾಪುನಂಚಿನ ಟೈಮ್ ಬೈದನು ಏರ್ಲ ಪೊಂಜೋಕುಲಾವುಡು ಆಂಜೋಕುಲಾವುಡು ಗಂಭೀರವಾದ ಯೋಚನೆ ಮನ್ಪ್ಲೆ ದಯೆಂದು ಪಂಡ ನಮ್ಮ ರಾಷ್ಟ್ರದ ಪಿದೈಡ್ ಕೊರ್ಪುನಂಚಿನ ಉಪದ್ರ ತುಂಡ ರಾಷ್ಟ್ರದ ಉಲೈಡ್ ಕೊರ್ಪುನಂಚಿನ ಬರ್ಪುನಂಚಿನ ಉಪದ್ರ ಇತ್ತೆ ನಮ್ಮ ಕನ್ನಡ ತೂವೊಂದಿಲ್ಲ ದೂರಡಕ್ಕೆ ಏನೊಂದಿಲ್ಲ ಎಲ್ಲ ನಮ್ಮ ಇಲ್ಲದ ಬಾಕಿಲಿಗೆ ಬರ್ಪುನಂಚಿನ ಪರಿಸ್ಥಿತಿ ಬರು ಖಂಡಿತವಾದ್ಲ ಜಾಗರೂಕರಾಲೆ ನಿಕ್ಲೇನ ಏತ್ ಪಂಡ ನಮಗೆ ಅರ್ಥಾಬಜಿ ಬಟ್ ಕೈ ಮುಗಿದು ಪನೊಂದಿಲ್ಲ ಜಾಗರೂಕರಾಲೆ ಉತ್ತಮ ರಾಷ್ಟ್ರನ ನಮ್ಮ ನಿರ್ಮಾಣ ಮನ್ಪುಗ ಉವೇ ಧರ್ಮನ ದ್ವೇಷ ಬುಡ್ಸಿ ನಮಕ್ ಆಡ ನಮ್ಮ ಧರ್ಮಗ ದದಾಣ ಅನಾಹುತ ಆಂಡು ಪನ್ನಗ ನಮ್ಮ ಪೂರ ಒಟ್ಟಾದ ಬರ್ಪುನಂಜಿನ ಶಕ್ತಿ ಉಪ್ಪಡ ಬಂದು ನಿಗ್ಲ ಭಿನ್ನಪ ಮಂತಂದು ಒಂಜಿ ರಡ್ಡು ಪಾತೆರಕ್ಕೆ ಅವಕಾಶ ಮಂತಕೂರು ನಂಚಿನ ಓಮ್ ಫ್ರೆಂಡ್ಸ್ ಓಮ್ ಫ್ರೆಂಡ್ಸ್ ಮಹಿಳಾ ತಂಡಕ್ಕೆ ಧನ್ಯವಾದ ಕುರಂದೇನ ಪಾತೆರನು ಉಂತ ಒಂದಲ್ಲ ಧನ್ಯವಾದ ಜೈ ಹಿಂದ್. ಧನ್ಯವಾದಗಳು ನಟರಾಜ್ ಪಚನಾಡಿ ಇವರಿಗೆ. ಇದೀಗ ರವಿಶಂಕರ್ ಸೋಮೇಶ್ವರ ಇವರಿಂದ 2 ಮಾತು. ಮಾಗಣದ ದೇವರಂಜನ ಸೋಮನ ದೇವರನು ಅಪ್ಪ ರಕ್ತೇಶ್ವರನು ಮುಳ್ತ ಕೃಷ್ಣ ಭಗವಂತನ ಕೊರಗಜ್ಜ ದೇವರನ್ನ ಆಶೀರ್ವಾದಕ್ಕೆ ಏನೊಂದು ವೇದಿಕೆ ಉಪ್ಪನಂಚನ ಎಂಗ್ಲನ ಹಿರಿಯರು ಏನ ನಾಯಕಿಯರು ಜಿಲ್ಲೆದ ಅಧ್ಯಕ್ಷರೇನಂಚನ ಸತೀಶನ್ನೇ ಎಂಕ್ಲನ ಸಹಪಾಠಿಗಳು ಜಯಣ್ಣೆ ನಿಶಾನ್ ಎಂಗ್ಲ ಆತ್ಮೀಯ ಮಿತ್ರರು ಬಗ ವೇದಿಕೆ ಇಡುಪುನಂಚಿನ ಮಾತಾ ಗಣ್ಯರಿಗಳ ಒಂದೊಂದು ಎಪಿಸೋಡ್ ನಮ್ಮ ಅಕ್ಕ ಪಂಡೆರೆಕಡು ಓಮು ಪನ್ಪುನಂಜಿ ಆ ಒಂಜಿ ಶಬ್ದನೇ ಬಾರಿ ಪೊರ್ಲು ನಮ್ಮ ಹಿಂದುತ್ವ ಉಪ್ಪುನೇ ಆ ಓಂ ಪನ್ಪುನಂಜಿ ಆ ಶಬ್ದ ಅಂತ ಇವೊಂದು ಒಂಜಿ ಸಂಘಟನೆ ಕಟ್ಟಿದಾರು ಅಯ್ನ ಪನ್ನ ನಮಗೆ ಒಂಜಿ ರೋಮಾಂಚನ ಆಪುಂಡು ನಿಜವಾದ್ಲ ನಿಕ್ಲೆ ಸುರುಕಾದ ಐಕೊಂಜಿ ಒಂದನ್ನು ಅರ್ಪಿಸೋ ನಿಕ್ಲ ಸಂಸ್ಥೆಗೆ ಒಂದನ್ನು ಅರ್ಪಿಸೋ ಒಂದು
ఇక్కడ ಪಂಡೆರಕ್ಕ ಆ ಜವನೇರನ ತಂಡ ತೂನನೆ ಬಾರಿ ಪೊರ್ಲ ಹಾಪುಣೊಂದು ನಿಜವಾದ ಎಂಕಲ ಬಾರಿ ಪೊರ್ಲ ಹಾಪುಣ ಒಂಜೇ ಲೆಕ್ಕದ ಜವನೇರು 47 ಜನ ಕಟ್ಟೋ ಬಂದ ಸಂಸ್ಥೆ ನಿತ್ಯ ನಿರಂತರ ಒಂಜತ್ತನ ಒಂಜಿ ಬೇಲೆ ಮಂತೊಂದು ಸಾರ್ವಜನಿಕ ಜೀವನಡು ಸಂಪರ್ಕ ಉಪ್ಪುನಂಚಿನ ಸಂಸ್ಥೆ ಕುಂಪಲ ಪನ್ಪು ನಾವು ಇತ್ತ ಕೇರಳನ ದಾದ ದೇವರ ನಾಡು ಪನ್ಪೇರು ಅಂಚನೆ ಕುಂಪಲ ಅತ್ತನ ಸೋಮೇಶ್ವರ ಮುಖ್ಯವಾದ ಕುಂಪಲ ಪನ್ಪು ನಾವು ಒಂಜಿ ಭಜನಾ ಮಂದಿರ ದೇವಸ್ಥಾನ ಅತ್ತನ ಸಂಘ ಸಂಸ್ಥೆದ ಒಂಜಿ ನೆಲೆ ಬೀಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಂತೊಂದು ಬರ್ಪುನಂಚಿನಿ ನೆಲೆ ಬೀಡು ಈ ಕುಂಪಲ ಪ್ರದೇಶ ಪ್ರತಿ ತಿಂಗಳ ಒಂಜತ್ತು ಕಾರ್ಯಕ್ರಮ ಒಂದೇ ಒಪ್ಪುಂಡು ಈ ಕುಂಪಲ ಪ್ರದೇಶ ಓಲಣ ಒಂಚೂರು ಗ್ಯಾಪ್ ತೋಜಿಂದ ಸಸ್ಸನ ರಪ್ಪ ನೆನಪಾಪುಂಡು ರಪಕ್ಕ ಬಾಲಾಷ್ಟ ಮಂದಿರ ಒಂಜಿ ಕಾರ್ಯಕ್ರಮ ದೀಪೇರಾರು ಅಂಚೆ ಅದು ಉವೇ ಸರಳ ಒಂಚೂರ ಗ್ಯಾಪ್ ಉಡಂದೆ ಸಸ್ಸನ ಈ ಕುಂಪಲ ಬಾಗಡು ಕಾರ್ಯಕ್ರಮ ಮಂತೊಂದೇ ಇರ್ಪೇರು ಯಾ ಪನ್ನಿ ಸಸ್ಸನ ಓಲಣ ಒಂಚೂರು ಗ್ಯಾಪ್ ತೋಜಿಂಡ ರಪ್ಪ ಬಾಲಾಷ್ಟ ಮಂದಿರ ಒಂಜಿ ಕಾರ್ಯಕ್ರಮ ದೀಪಾರು ನಿತ್ಯ ನಿರಂತರ ಈ ಕುಂಪಲ ಬಾಗಡು ಒಂಜತ್ತು ಕಾರ್ಯಕ್ರಮ ಅವನು ಬರ್ಪುಂಡು ಮುಖ್ಯವಾದ ಸೋಮೇಶ್ವರ ಉಪಾಧ್ಯಕ್ಷ ಆದ ಎಂಕಲೊಂಜಿ ಧೈರ್ಯ ಉಪಾಧ್ಯಕ್ಷ ಸ್ಥಾನ ದೆತೊನ್ನಾಗ ಸೋಮೇಶ್ವರನ್ ಟೋಟಲ್ ಅದು ಬಾರಿ ಪುರ್ಲುಡು ಅಭಿವೃದ್ಧಿ ಮನ್ಪೊಡು ಅನ್ನೋ ಬಾರಿ ಆಸೆ ಇತ್ತು ನಿತ್ಯಲ ಆಸೆ ಉಂಡು ಅಂಡ ಸರ್ಕಾರ ಇಜ್ಜಿಂದಾಂಡ ಒಂಚೂರು ಕಷ್ಟ ಅಂದರೆ ಹಿಂಗೆಲ್ಲ ಕುಲ್ಲಾನೆ ಗೊತ್ತಾಯೇನೆ BJP ನಮ್ಮ ಸರ್ಕಾರ ಇಜ್ಜಿಂದಾಂಡ ಅದು ನಮ್ಮ ಮಕ್ಳಿಗೆ ಪಂಚಾಯತ್ ನಮ್ಮ ಸ್ಥಿತ ಬನ್ನಿ ನಮ್ಮ ಸರ್ಕಾರ ಜನ ಒಂಚೂರು ಕಷ್ಟ ಅಂದ ಆಂಡಲ ಕುಡೊಂದು ಹೆಂಗೊಂದು ಧೈರ್ಯ ಸಸ್ತಾನೆ ಒಳ್ಳೆಯರು ಪುಣ್ಯಾತ್ಮೇರು ದಾದಾಳು ಏನಾರು ಬಿಡ್ದು ವಾಡ್ಯಾರು ದಾದಾಳೊಂಜಿ ಮಂತದ್ದು ಏಪಲ ತಿಕ್ಕನ ಬಂಡ್ರೆ ಉಂಟು ಸಸ್ತಾನ ದಾದಾಳೊಂಜಿ ಮನ್ಪೇದ ಅಲ್ಲ ಪೋಡೆಚ್ಚಿ ಅವನು ಉಲ್ಲೆ ಅನ್ಪೇರು ಅಂಚಾದು ಆ ಒಂಜಿ ಧೈರ್ಯ ಹೆಂಗೊಂಡು ಎಂಗ್ಲ ಸೋಮೇಶ್ವರ ಪುರಸಭೆನ ಅರೆಗೆ ಸೋಮೇಶ್ವರವ್ರನ್ನ ಯಾರನ್ನ ಇಲ್ಲಿ ಇತ್ತಲಕ ಯಾನೆ ಒಲ್ಲ ಪಂಡು ಸೋಮೇಶ್ವರನ್ನ ಐತ ನರನಾಡಿ ಗೊತ್ತಿತ್ತು ನಾಳೆ ಸಸ್ತಾನೆ ಅಂದು ಸೋಮೇಶ್ವರ ಗ್ರಾಮ ಇಲ್ಲಿ ಇತ್ತಲಕ ಕುಂಪಲ ಪನ್ಪಣ ಇಲ್ಲದ ಚಾವಡಿ ಇತ್ತಲಕ ಬಾಲಕೃಷ್ಣ ಮಂದಿರ ವರ್ಣ ದೇವರ ಕೋಣೆ ಇತ್ತಲಕ ಅಂಚ ಅದು ಸಂಪೂರ್ಣ ಅವರ ಜಿಲ್ಲೆದ ಅಧ್ಯಕ್ಷರಲ್ಲ ಅವರ ಮನಸ್ಸು ಫಸ್ಟ್ ಪ್ರಿಫರೆನ್ಸ್ ಉಪ್ಪುನು ಮಂಗಳೂರಿಗೂ ಮುಖ್ಯವಾದ ಇಟ್ಟು ಸೋಮೇಶ್ವರಗೆ ಅದೇ ಸರ್ ಅಂಚದ ಆ ವಿಶ್ವಾಸಡು ನಿಖಿಲ್ನ ನಿಖಿಲ್ನ ಈ ವಾರ್ಡ್ ನಮ್ಮ ಜಯನ್ನೇ ಹಿಂಗೆ ಒಟ್ಟಿಗೆ ಉಪ್ಪುನಾರು ಮೆಂಬರ್ ಆತರು ಎಂಕ್ ಸೋಮೇಶ್ವರ ಪುರಸಭೆತ ಒಂಜಾತು ಬೇತೆ ಕಡೆತ ಫೋನ್ ಬರ್ಪುಂಡು ಒಂಜಾತು ತೊಂದರೆ ಇಲ್ಲ ಅಂಡ ಈ ಕುಂಪಲ ಭಾಗದ ಈ ಆಶಾಗಳಿಂದ ಫೋನ್ ಬರ್ಪುಂಡಿಂದ ಕಮ್ಮಿ ಪಂಡ ಮೂರು ಸಮಸ್ಯೆలు ಇಜ್ಜಿಂದತ್ತು ಅಂಡ ಈಗ ಸಮರ್ಥವೇನೊಂಜಿ ಮುಲ್ಪ ಕೌನ್ಸಿಲರ್ ಉಳ್ಳೇರು ನಮ್ಮ ಜಯನ್ನೇ ಎಂಕ್ಲೆ ನೀಡಿದ ಮೇಂಟೆನೆನ್ಸ್ ಮಾಡಿ ಏರ್ಲ ಏಪಲ ಫೋನ್ ಅಂತ ಕೇನ ಪಂಡ್ರೆ ಉಂಡು ಓಲರಿಗೆ ಎನ್ನಾಗ ಯಾನ ಆಶಯ ಉಂಡುಲ್ಲೆ ಯಾನಗ ಜಯನ್ ಒಟ್ಟಿಗೊಲ್ಲೆ ಅಂಚಾದು ಆ ಜಯನ್ ನಿತ್ತಿನದವ್ರು ಹೆಂಗೊಂದು ಫೋನ್ ಬರ್ಪಣ ಕಮ್ಮಿ ಆತನ ಚೇತನಣ್ಣ ಐದು ತುಂಬಲ ನಮ್ಮ ದೇವನ ಶೆಟ್ರು ಮುಲ್ಪ ಕೌನ್ಸಿಲರ್ ಆದಪ್ಪ ಒಂಜಾತ ಎಡ್ಡೆ ಬೇಲಿನ ಮಲ್ತೊಂದು ಬೈದರು ಒಟ್ಟಾದ ಆ ಸೋಮೇಶ್ವರ ಪುರಸಭೆ ವ್ಯಾಪ್ತಿಡು ಒಂಜಾತ ಎಡ್ಡೆ ಕಾಲ ಮನ್ಪಣ ಶಕ್ತಿನ ಭಗವಂತ ಕೊರಡು ಮುಖ್ಯವಾದ ಈ ಓಮ್ ಫ್ರೆಂಡ್ಸ್ದ ಜವನೇರು ಚೇತನಗಳು ಪಲ್ನಕನೆ ಒಂಜಾತ ಎಡ್ಡೆ ಬೇಲೆ ಮಂತ ಬೈದರು ಒಂದು ಸಂಘ ಸಂಸ್ಥೆಯನ್ನು ದುಂಬುಕೊನಪ್ಪನೋದ ಇಲ್ಲೇ ಬೇಲೆ ಹತ್ತು ಯಾನ ಒಂದು ಸಂಘ ಸಂಸ್ಥೆ ಇತ್ತನೇ ಅಂಚಾದವು ದುಂಬುನ ಬೇಲೆ ಹತ್ತು ಇತ್ತೆ 11 ವರ್ಷದಿಂದ ಬಾರಿ ಪೊರ್ಲುಡು ಕಾರ್ಯ ಮಂದ ಮೈದಾರು ನನ್ನ ದುಮ್ಮಲು 25 ವರ್ಷ ಮುಟ್ಟ ಅಥವಾ 5 ವರ್ಷ ಮುಟ್ಟಲ್ಲ ನಿಕ್ಲ ಈ ಸಂಘಟನೆ ಈ 47 ಜನ ಉಳ್ಳರ ಅವು 40 ಜನ ಆವಾಡು ಸಂಘಟನೆ ಇಂಚನೆ ಗಟ್ಟಿ ಆವಾಡು ನಿಕ್ಲ ಪುಗೇಳಿ ಏಪಲ ಕೇಸರಿ ಸಾಲ್ ಇಂಚನೆ ರಾರಾಜಿಸಾಡು ಐನು ತೂಪನ ಪೊರ್ಲು ಎಂಗ್ಲೇ ಬರೋ ತಿಕ್ಕಾಡು ಈ ಸಂದರ್ಭ ನಿಕ್ಲೆ ಮಾತೆಲ್ಲ ಕೂಡ ಅಭಿನಂದನೆ ಸಲ್ಲಿಸೋದು ಎನ್ನ ಪಾತ್ರ ಉಂಟವೆ. ಜೈ ಹಿಂದ್. ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ಕೊರಗಜ್ಜನ ಭಕ್ತಿಡು ಪ್ರಾರ್ಥನೆ ಮಲ್ತೊಂದು ಓಂ ಫ್ರೆಂಡ್ಸ್ದ 11ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂಜಿ ಸಮಾರಂಭದ ವೇದಿಕೆ ಉಪ್ಪುನಂಚಿನ ನಮ್ಮ ಮಾತನ್ನೆಲ್ಲ ಅತ್ಯಂತ ಪ್ರೀತಿದ ದಕ್ಷಿಣ ಕನ್ನಡ ಜಿಲ್ಲೆಡು ಹಿಂದೂ ಜಾಗರಣ ವೇದಿಕೆ ಮುಖಾಂತರ ವಕೀಲರಾದ ಹಿಂದೂ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿಡು ಕೆಲಸ ಮಲ್ಪನಾರು ವಿಶೇಷವಾದ ಎಂಗ್ಲು ಪೂರೆಲ್ಲ ಕಿಶೋರನ್ನೇ ಬಕ್ಕ ಎಂಗ್ಲು ಮಸ್ತ್ ಜನ ಕರಿನ ಮೂಜಿ ದಿನೋಡು ದಿಂಚಾರ ನಿದ್ರೆ ಮಲ್ಪಂದೆ ನಿರಂತರವಾದ ಸಂಘಟನಾತ್ಮಕವಾದ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ಬಗ್ಗೆ ಯೋಚನೆ ಮಂತು ಕೆಲಸ ಮಂತಿನಕ್ಲು ನನ್ನ ಆತ್ಮೀಯರ ನಂಚಿನ ಕಿಶೋರನ್ನೇ ಅಂಚನೆ ಈ ಪುರಸಭೆದ ಉಪಾಧ್ಯಕ್ಷರಾದ ವಿಶೇಷವಾದ ರಕ್ತೇಶ್ವರಿ ಬಳಗದ ಒಂದು ಯಜಮಾನಿ ಆದ ಕುಂಪಲ ಪರಿಸರಡು ನಿರಂತರವಾದ ಇಡೀ ಸೋಮೇಶ್ವರ ಬಾಗಡು ಸಾರ್ವಜನಿಕವಾದ ಎಡ್ಡೆ ಸ್ಪಂದನೆ ಕೊರ್ಪುನಂಚಿನ ಒಂಜಿ ಸಮರ್ಥ ಸೋಮೇಶ್ವರ ಪುರಸಭೆದ ಉಪಾಧ್ಯಕ್ಷರಂಚಿನ ರವಿಶಂಕರ್ ಅಂಚನೆ ನಿಶಾಂತ್ ಪೂಜಾರಿ ಕಮಲಾಕ್ಷರ್ ಈ ಭಾಗದ ಅತ್ಯಂತ ಕ್ರಿಯಾಶೀಲ ಕೌನ್ಸಿಲರ್ ಜಯ ಪೂಜಾರ್ಲು ಎನ್ನ ಆತ್ಮೀಯರೇ ಅದು ದುಬೈಡ್ ಇತ್ತನಲ್ಲ ಸೌದಿಡ್ ಇತ್ತನಲ್ಲ ನಮ್ಮ
ಈ ಪರಿಸರಡ್ ಸಮಾಜದ ಮೆತ್ತು ಪ್ರೀತಿದಿದ್ದು ನಿರಂತರವಾದ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಕೊರೊಂದು ಬರ್ತದೆ. ವಿಶೇಷವಾದ ಚೇತನೊಟ್ಟಿಗೆ ಈ ಓಮ್ ಫ್ರೆಂಡ್ಸ್ಗಳ ವಿಶೇಷವಾದ ಒಂಜಿ ಬೆನ್ನೆಲುಬಾದ ಉಪ್ಪುನಂಚಿನ ಸತೀಶ್ ಕುಮಾರ್ ಬಜಾಲ್ ಎನ್ನ ಆತ್ಮೀಯರೇ ಅಂಚನೆ ಒಂಜಿ ರೀತಿದ ವಾಗ್ಮೀಲ ಬಾರಿ ಪೊರ್ಲುಡು ಪಾತ್ರನಂಚಿನ ಚಾಕೆ ಚಕ್ಯತೆ ಎತ್ತಿನಂಚಿನ ನಟರಾಜರು ನಮ್ಮ ಸಂದೀಪನ್ನೇ ಈ ಸಂಸ್ಥೆದ ಅಧ್ಯಕ್ಷರು ಜಾನ್ ಕುಂಪಲ ಮಾತಾಡಲ್ಲ. ಜಾನ್ ಕುಂಪಲ ಬನ್ನಾಗ ಈ ಓಮ್ ಫ್ರೆಂಡ್ಸ್ಗೆ ಜಾನ್ ಇಂಚ ಬತ್ತೀನಿ ಕೆಲವು ಸರಿ ಚರ್ಚೆ ಆಪನು ಆಂಡ ಜಾನ್ ನಿಜವಾದ ಜನಸಾಮಾನ್ಯರನ್ನ ಜಾನ್ ಇನಿ ಮಾತಾಡಲ್ಲ ಅತ್ಯಂತ ಪ್ರೀತಿಡು ವಿಶ್ವಾಸಡು ಉಪ್ಪುನಂಚಿನ ಜಾನ್ ಕುಂಪಲ ಅಂಚನೆ ಈ ಒಂಜಿ ಮಹಿಳಾ ಸಮಿತಿಯ ಅಧ್ಯಕ್ಷರು ಸಂಧ್ಯಕ್ಕ ವಿಶೇಷವಾದ ಈ ಊರುಡು ಸಾಮಾಜಿಕ ಕೆಲಸ ಕಾರ್ಯಕ್ಕೆ ಎಂಕ್ಲೆ ಮಾತೆರೆಗಳ ಶಕ್ತಿ ಕೊರ್ನಂಚಿನ ದಿನೇಶ್ ರಾವ್ ಈ ಬಾಗಡೆ 10 ವರ್ಷದಿಂದ ಸತತವಾದ ಕೌನ್ಸಿಲರ್ ಆದ ಬಾರಿ ಎಡ್ಡ ರೀತಿದ ಸಮಾಜಮುಖಿ ಆದ ಕೆಲಸ ಮಲ್ಪನ ಮುಖಾಂತರ ಪ್ರತಿ ಒಂಜಿ ಜನಕ್ಕಲ್ನ ಭಾವನೆಲೆಗೆ ಅರ್ಥ ಮಲ್ತದ ಕೆಲಸ ಮಲ್ತನಂಚಿನ ಎನ್ನ ಆತ್ಮೀಯ ಮಿತ್ರನಂಚಿನ ದೇವಾನಂದ್ ಶೆಟ್ಟಿ ಎನ್ನ ಆತ್ಮೀಯ ಯುವ ಒಂಜಿ ನಾಯಕಿ ಆದ ಮುಲ್ಪ ಸಮಾಜದ ಮಾತವರ್ಗದ ಜನಕ್ಕಳೊಟ್ಟಿಗೆ ಅತ್ಯಂತ ಪ್ರೀತಿ ವಿಶ್ವಾಸದ ಕೆಲಸ ಮಲ್ಪನಂಚಿನ ನಮ್ಮ ಯುವ ಮೋರ್ಚಾದ ಉಪಾಧ್ಯಕ್ಷೆ ಸೂರಜ್ ಸಾಗರ್, ಬೂತದ ಅಧ್ಯಕ್ಷರಾದ ಕೆಲಸ ಮಲ್ಪನಂಚಿನ ದೀಕ್ಷಿತ್, ನಮ್ಮ ತಿಮ್ಮಯ್ಯರು ಮಸ್ತ್ ಜನ ಒಳ್ಳೆಯರು ವೇದಿಕೆದ ದುಂಬು ಮಸ್ತ್ ಜನ ಕಿಶೋರ್ ಎಂಗ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡ್ ಕುಂಪಲದ ಪುದರ್ನ ಎಡ್ಡ ರೀತಿ ಪಸರಿಸಂಚಿನ ಕಲಾವಿದೆ ಕಿಶೋರ್ ಉಳ್ಳೇರು ಎಂಗ್ಲೊಟ್ಟಿಗೆ ಮಸ್ತ್ ಜನ ಈ ಒಂಜಿ ಸಭೆಟ್ಲೊಲ್ಲೇರು ಸಭೆತ ಎದುರ್ಲ ಮಸ್ತ್ ಜನ ಒಳ್ಳೆಯರು. ಇತ್ತೆ ನಮ್ಮ ಸನ್ಮಾನ ಮಲ್ತ ಸಚಿನ್ ಬಕ್ಕ ದಿನೇಶ್ ಬಕ್ಕ ನಿತಿನ್ ಸಚಿನ್ ಚೇತನ್ನ ಮೆಗ್ಗೆ ಸಚಿನ್ ಎಲ್ಲಿಯ ಪ್ರಾಯದಿಂಚಲ ಎನ್ನ ಈ ರಾಜಕೀಯ ಸಾರ್ವಜನಿಕ ಜೀವನಡಿ ತುಯಿನಂಚಿನ ರಡ್ಡು ಜನ ಮೆಗ್ಗಿ ಪಲೆ ಬಾರಿ ಪೊರ್ಲುಡೆ ಎಂಕ್ಲೊಟ್ಟಿಗೆ ಭಾರಿ ವರ್ಷದಿಂಚ ಕೆಲಸ ಕಾರ್ಯ ಮಲ್ತನಕಲು. ಇನಿ ಓಮ್ ಫ್ರೆಂಡ್ಸ್ ಈ ಉಳ್ಳಾಲ ಬಾಗಡು ಕಿಶೋರನ್ನ 5 ಜನ ಕೇಸರಿ ಶಾಲ್ ಪಾಡ್ದು ಎಂಕುಲು ಹಿಂದೂ ಎಂಕುಲು ಒಂಜಿ ಹಿಂದುತ್ವದ ವಿಚಾರಗೋಸ್ಕರ ಗಟ್ಟಿ ಉಂತದ ಎದುರುಂತದ ಕೆಲಸ ಮಲ್ಪ ಅಂತ ಪನ್ಪನಂಚಿನ ಸಂಘಟನೆ ಎತ್ತು ನಾವು ಓಮ್ ಫ್ರೆಂಡ್ಸ್ ಆಶ್ರಯ ಕೊಲನಿದೆ ಅಂತ ಪನಿಯರೆ ನಾನು ಅತ್ಯಂತ ಸಂತೋಷ ಪಡುತ್ತೆ. ಐಟಿ ಏಡಲ ಮುಲಾಜಿಜ್ಜಿ ಎಂಕ್ಲು ಧೈರ್ಯಡು ಎದುರುಂತು ನಂಚಿನ ಜವನೇರು ಇಡೀ ಆಶ್ರಯ ಕೊಲನಿಡ ಇಡೀ ಕುಂಪಲಡು ಮಾತ್ರ ಇಂಚಿತ್ರ ಒಂಜಿ ಶಕ್ತಿ ಮುಲ್ಪ ಉಂಡು. ಅದಕ್ಕೆ ಕಾರಣ ಓಮ್ ಫ್ರೆಂಡ್ಸ್ದಾಗಲೂ ಆತ ಗಟ್ಟಿಯಾದ ಕೆಲಸ ಮಲ್ಪೇರು ಸಮಾಜದ ಸತೀಶನ್ನ ಸಮಾಜದ ಮಾತಾ ಸ್ತರದ ಜನಗಳನ್ನೊಟ್ಟಿಗೆಲ್ಲ ಕೆಲಸ ಮಲ್ಪನೆಗೆ ಪೋಡಿಜೇರು ಬಾರಿ ಎಡ್ಡ ರೀತಿಯ ಸಾಮಾಜಿಕ ಕೆಲಸ ಮಲ್ಪೇರು, ಧಾರ್ಮಿಕ ಕೆಲಸ ಮಲ್ಪೇರು, ಸಾಂಸ್ಕೃತಿಕವಾದ ಕೆಲಸ ಮಲ್ಪೇರು, ಮಾತಾ ರೀತಿಯ ಚಟುವಟಿಕೆಯನ್ನು ಮಲ್ಪನಾಗ ಶ್ರದ್ಧೆಡು ಬಕ್ಕ ಜನಸಾಮಾನ್ಯರನ್ನ ಕಾಳಜಿ ದೀದು ಮಲ್ಪೇರು ಅಂಚಾದ ಇನಿ ಓಮ್ ಫ್ರೆಂಡ್ಸ್ ಬಾರಿ ಎಡ್ಡ ರೀತಿದ ಕೆಲಸ ಕಾರ್ಯ ಮಲ್ತೊಂದು ಬೈದನೆ. ಇನಿ ಬಾಲಕೃಷ್ಣ ಮಂದಿರದ ಆ ಒಂಜಿ ಓಕುಲಿದ ಕೆಲಸ ಮಲ್ಪಡು ನನ್ನ ಸಾಮಾನ್ಯ ಕೆಲಸ ಅತ್ತು ಕಿಶೋರಣ್ಣ ಬಾರಿ ಮಲ್ಲ ಕೆಲಸ ಐನು ಮಲ್ಪಡು ನನ್ನ ಒಂಜಿ ಬಾರಿ ಮಲ್ಲ ಸಾಹಸನೆ ಮಲ್ಪೇರು ಪಾಪ ಐನು ಕರ ಕಟ್ಟುನಕ್ಲೆಗೆ ಏತು ಶಕ್ತಿ ಸಾಮರ್ಥ್ಯ ಉಂಡ ಐನು ದರ್ಪಣೆಗ್ಲ ಆತೆ ಎದಿಗಾರಿಕೆ ಬೋಡು ಐನ ಬಾರಿ ಪೊರ್ಲುಡು ನಿಭಾಯಿಸಿನಂಚಿನ ಕೆಲಸಲೇನು ಓಮ್ ಫ್ರೆಂಡ್ಸ್ದ ಮುಖಾಂತರ ಕೇವಲ 5 ಪಿರನೂದು ಜನನ ಸೇರ್ಸಾವೊಂದು ಇಡೀ ಊರೇ ಸೇರ್ಸಾವೊಂದು ಅಂಚಿತನ ಒಂಜಿ ಅದ್ಭುತವಾಯಿನಂಚಿನ ದೇವೇರ್ನ ಸೇವೆಯನ್ನು ಮಲ್ಪನ ಮುಖಾಂತರ ಇನಿ ಓಮ್ ಫ್ರೆಂಡ್ಸ್ ಮಾತೆರ್ನಲ್ಲ ಹೃದಯ ಉಂಟು ನಂಚಿನ ಕೆಲಸಲೇನು ಈ ಭಾಗದ ಮಲ್ಪನ ಪ್ರಯತ್ನ ಈ ಸಂದರ್ಭದ ಮಲ್ತಿದ್ದೇರು. ಯಾನು ಈ ಸಂದರ್ಭದ ಉಲ್ಲೇಖ ಮಲ್ಪೋಡು ಯಾನವಾಡು ಕಿಶೋರನ್ನವಾಡು ಯಾಕಡೆ ಪಂಡ ಎಂಗ್ಲು 3 ದಿನ ಎಂಗ್ಲಿಗೆ ಸರಿಯಾದ ನಿದ್ರೆ ಸರಿಯಾದ ನಿದ್ರೆನೇ ಇಜ್ಜಿ ಯಾಪ ಕುಡ್ಲಾಡು ಘಟನೆ ಆತನ ಆ ಪೊರ್ತುಗೆ ಎನ್ಮರೆ ಗಂಟೆ ಅನಗೆ ಎಂಗ್ಲು ಕುಡ್ಲಾಗ ಪೋತ ಮನದನಿ ಕಾಂಡೆ 4 ಗಂಟೆ ಮುಟ್ಟಲ್ಲ ಆಸ್ಪತ್ರೆಡೆ 5 ಪಕ್ಕ ಒಂಚೂರು ಪಡ್ತಾ ಅನಗ ಪಿರ ಆಸ್ಪತ್ರೆ 5 ಪಕ್ಕ ಇಡೀ ದಿನ ಕೊಡೆ ಅವಳು ಇಲ್ಲಲ್ಲ ಪ್ರತಿ ಕ್ಷಣಲ ಇಲ್ಲಲ್ಲ ದಯಪಂಡ ಎಂಕ್ಲೆಗೆ ಒಂಜಿ ಜವಾಬ್ದಾರಿ ಉಂಡು. ನಾನು BJPದ ಜಿಲ್ಲೆದ ಅಧ್ಯಕ್ಷರಾದುಪ್ಪೆರಾರು ಆರು ಯುವ ನಮ್ಮ ಜಾಗರಣ ವೇದಿಕೆದ ಅಧ್ಯಕ್ಷರಾದುಪ್ಪೆರು ಈ ಜಿಲ್ಲೆಡು ಪುನಂಚಿನ BJPದ MLA ನಕ್ಲು ಆದುಪ್ಪೆರಾರು ನಾನು ಮಾತೆರೆಗ್ಲ ಈ ಸಂದರ್ಭದ ವಿನಂತಿ ಮಲ್ಪನು ಒಂದು ಕೇವಲ ಎಂಕ್ಲ ಏರಿಯಾಗಳ ಎಲ್ಲ BJP ಬುಲೆವಡು ಅದನ್ನು ನನೊಂಜಾವಡು ಅಂತ ಪನ್ಪನ ಕಾರಣಕ್ಕೋಸ್ಕರ ಈ ಹಿಂದುತ್ವ ಈ ಜಿಲ್ಲೆಡು ಈ ಸಮಾಜದೊಟ್ಟಿಗೆ ಒರಿಯೋಡು ನಾಂಡ ಎಂಗ್ಲು ಮಾತೆಲ್ಲ ಭಾರಿ ಜಾಗೃತಿಯ ಕೆಲಸ ಮಲ್ಪನ ಅಂಚಿನ ಅವಶ್ಯಕತೆ ಉಂಡು. ಯಾನ ಅದಕ್ಕೋಸ್ಕರ ವಿನಂತಿ ಮಲ್ಪನು ನಮ್ಮ ಜಾಗೃತಿ ಆವಡು ಇನಿ ನಮ್ಮ ಬದುಕುದ ಇನಿ ನಮ್ಮೊಟ್ಟಿಗೆ ಒಂಜಾತ ನಮ್ಮ ಧೈರ್ಯಡುಲ್ಲ ನಮ್ಮ ದುಂಬುದ ಜೋಕುಲು ಎಂಚ ಬದುಕುನು ದುಂಬುದ ಜನ್ರೇಷನ್ ಎಂಚ ಪೋಡು ಆತಂಕದ ವಾತಾವರಣ ಒಂಜಿ 8 ಗಂಟೆ ಪಚ್ಚ ಪಗೆಲಿಗೆ ಇಡೀ ಲೈಟ್ ಪೂರ ಉಪ್ಪುನಗನೆ ಗಾಡಿ ಗುದ್ದುದು ಈ ನಮನೆ ಗುದ್ದುದು
ಗಾಡಿ ಒಯ್ತ ಪಾಡ್ದು ಕೊಚ್ಚಿದ ಕೆರ್ಪುನಂಚಿನ ವಾತಾವರಣ ನಿರ್ಮಾಣ ಆತನ ಬಂಡ ನಮ್ಮ ವಾನಮನೆದ ಪರಿಸ್ಥಿತಿ ಉಲ್ಲ ಅಂತ ಯೋಚನೆ ಮಲ್ಬೋಡು ನಾನು ಕುಂಪಲ ಬಿಡ್ದು ಒಂಜಾತ್ ಜಿಲ್ಲೆದ ಬೇತೆ ಬಾಗಡ್ ಕೆಲಸ ಮಲ್ಪನೇಟಿ ಹೆಂಗೆ ಮನಸ್ಸಿಗೆ ಆತು ಬೇನೆ ಆಪನು ಕುಂಪಲ ಡುಪ್ಪುನಾಗ ಈನ ಹೊನೆದ ಭಾವನೆ ಗೊತ್ತಾತಿ ಜಾಯಬಣ್ಣ ಮೂಲ ನಮ್ಮ ಮಕ್ಕಳ ಮಧ್ಯೆ ಎತ್ತೀನಿ ತಕರಾರು ಇತ್ತನ ನಮ್ಮೂಲೈ ಮಾತ್ರ ನೀರು ಮಲ್ತಿಜೆ ಸತಿಜೆ ಸಂಕ ಮಲ್ತಿಜೆ ಅಡೆ ಡೋರ್ ನಂಬರ್ ಕೊಡ್ದು ಈತೆಗೆ ಸೀಮಿತ ಆದಿತ್ತನು ಇನಿ ತೂನಾಗ ಪಿದಾಯ್ ಪೋದು ತೂನಾಗ ಅವನುಂಡು ಒವ್ವವು ನಮ್ಮನೆಡೆ ಬದುಕೊಂದುಲ್ಲೇರು ಇಲ್ಲಡ್ದು ಪಿದಾಯ್ ಬರ್ರೆ ಅವಂದು ನಂಚಿನ ಪರಿಸ್ಥಿತಿ ನಿರ್ಮಾಣ ಆಯ್ತು ಆ ನಮ್ಮನೆದ ವಾತಾವರಣ ಉಳ್ಳೇರು ಇಲ್ಲಡ್ದು ಬಾಲೆ ಪೋಯಿನ ಮಗೆ ಆಯ್ ಪಿರ ಅದೇ ಧೈರ್ಯಡು ಪಿರ ಬರ್ಪೆ ಅಂತ ಪನ್ಪುನ ವಾತಾವರಣ ಇಜ್ಜಿ ಆ ನಮೂನೆದ ವಾತಾವರಣ ಈ ಜಿಲ್ಲೆಡೆ ಅವನನ್ನು ಪಂಡ ನೇತ ವಿರುದ್ಧ ನೇತ ಈ ಒಂಜಿ ವಿಷಯದ ವಿರುದ್ಧ ನಮ್ಮ ಮಾತೆಲ್ಲ ಒಗ್ಗಟ್ಟಾವಡು ಇನ್ನು ಓಂ ಫ್ರೆಂಡ್ಸ್ ಪನ್ಪನಂಚಿನ ಒಂಜಿ ಸಂಘಟನೆ ಸಂಘಟಿತವಾದ ಈ ಊರಿಗೆ ಎಂಕುಲು ಉಲ್ಲಾ ಪನ್ಪನ ರೀತಿಡು ವಾನಮನೆ ಕೆಲಸ ಮಲ್ಪೇರ ಪ್ರತಿ ಉಳ್ಳಾಲಾವಡು ದಕ್ಷಿಣ ಕನ್ನಡ ಜಿಲ್ಲೆದ ಗಲ್ಲಿಡೆ ಓಂ ಫ್ರೆಂಡ್ಸ್ದ ಲೆಕ್ಕಂತನ ಜವನೇರ್ನ ತಂಡ ಗಟ್ಟಿಯಾದ ರೆಡಿಯಾದ ಉಂತೋಡು ಒಂದು ಪನ್ಪನ ಪಾತ್ರನ ಈ ಸಂದರ್ಭ ಪನೊಂದು ನೇರ್ದು ಜಾಸ್ತಿ ಅಂತಲ್ಲ ಪನ್ಪುಜಿ ಇನಿ ಓ ಪನ್ಪ ಹನಿಯರ್ಲ ಮನಸ್ಸು ಬರ್ಪುಜಿ ದಯಬಂಡ ಮೂರನಿ ಕಾಶ್ಮೀರಡ ಅಂಚಾನ್ ತನ್ನ ಬೊಡೆದಿ ತನ್ನ ಜೋಕುಲ್ನ ಎದುರುಡೆ ಈ ಹಿಂದೂ ಪನ್ಪುನ ಪಾತ್ರಕ್ಕೆ ಹಿಂದೂ ಒಂದು ಪಂಡಿ ಬೆಟ್ಟಿಗೆ ನೆತ್ತಿಗೆ ಶೂಟ್ ಮಲ್ತು ಕೆರ್ಪುನಂಚಿನ ವಾತಾವರಣ ನಿರ್ಮಾಣ ಈ ಕಾಶ್ಮೀರಡ ಆತನ ಪಂಡ ನಮ್ಮ ಪರಿಸ್ಥಿತಿ ಓಡೆ ಎತ್ತದ ನಮ್ಮ ಆಲೋಚನೆ ಮಲ್ಪನಂಚಿನ ಒಂಜಿ ದುರ್ಗತಿಗೆ ನಮ್ಮ ಬತ್ತದ ಎತ್ತದ ಅಂಚಾದ ನಾನು ವಿನಂತಿ ಮಲ್ಪನು ನಮ್ಮ ಮಾತೆರ್ಲ ನಮ್ಮಲ್ಲಿ ಸಾವಿರಾರು ಭಿನ್ನಾಭಿಪ್ರಾಯ ಸಾವಿರಾರು ವ್ಯತ್ಯಾಸ ಒಪ್ಪಿರ್ಯಾರು ಮನುಷ್ಯಗೆ ಸರಿ ಬೋಪುನೊಂದು ಯಾನು ನಂಬುಜಿ ದಯಪಂಡ ಕೆಲವು ಸಲ ಆಯ ಪನ್ಪುನ ನಂಗೆ ಆಪುಜಿತೆ ಯಾನೇ ಪನ್ಪುನ ಕೆಲವರಿಗೆ ಆಪುನ ಇಜ್ಜಾದ ಹೆಂಗೆ ಗೊತ್ತಿಜಿ ಆಂಡ ಎಂಕುಲು ತುಯಿನ ಅನುಭವ ತುಯಿನ ಸಂಗತಿಲೇನು ತೂನಾಗ ಬೇಜಾರಾಪುನು ಪಿದಾಯ ಪೋದು ತುಯಿನ ಸಂಗತಿಲೇನು ತೂನಾಗ ಆ ಒಂಜಿ ಆಪುನಂಚಿನ ಘಟಲೇನು ತೂನಾಗ ಬೇಜಾರಾಪುನು ಅದಕ್ಕೋಸ್ಕರ ಭಿನ್ನಾಭಿಪ್ರಾಯ ವ್ಯತ್ಯಾಸ ಮನಸ್ಸದ ಬೇನೆಲು ಸಾವಿರಾರು ಉಪ್ಪೆರ್ಯಾರು ಇನ್ನು ಪೂರ ಬಿಡ್ದು ಯಾನು ಉಳ್ಳಾಲದ ಭಾಗದ ಮಾತ ಜನಕ್ಕೆಲ್ಲ ವಿನಂತಿ ಮಲ್ಪುನು ನಮ್ಮ ಒಟ್ಟಾವಡು ನಮ್ಮ ಒಂಜೇ ಭಾವನೆ ಇಡ್ಪೋಡು ಪೆಟ್ಟು ಮಲ್ಪೋಡು ಒಂದು ಪನ್ಪುನೆ ಅತ್ಯಾನು ನಮ್ಮ ಆತ್ಮರಕ್ಷಣೆ ಆಡಲ್ಲ ಕನಿಷ್ಠ ಮಲ್ಪನಂಚಿನ ಅನೇಕ ನಮ್ಮ ಮಾತೆರ್ಲ ಪ್ರಯತ್ನ ಮಲ್ಪೋಡು ಬಡ್ಲ ಯುವಕರನ್ನ ಒಂದು ಜಾಗೃತಿದ ಆಧಾರದ ಮಿತ್ತು ವಿಶೇಷವಾದ ಮಹಿಳೆಯರ ನೇತ ಬಗ್ಗೆ ವಿಶೇಷವಾಯಿನಂಚಿನ ಕಾಳಜಿ ದೇತ ನೋಡು ಬೇತೆ ಮಾದಕ ವ್ಯಸನೋಡುದಿಲ್ಲ ಕೆಲವು ಸಲ ಪನ್ವೇರು ನೇನು ಉಲ್ಲೇಖ ಮಲ್ಪನ ಸರಿಯಾ ಮಾದಕ ವ್ಯಸನಡ್ದು ಆತ್ರಲ್ಲ ಈ ನಮನೆದ ಘಟನೆಗಳು ನಿರಂತರವಾದ ಆವನುಂಡು ಏಕೆ ಬೆತೆನೇ ಷಡ್ಯಂತ್ರಗಳು ನಡತೊಂದುಂಡು ಐತ ನಮ್ಮ ವಿರುದ್ಧಲ ನಮ್ಮ ಯೋಚನೆ ಮಲ್ಪನಂಚಿನ ಅವಶ್ಯಕತೆ ಉಂಡು ಒಟ್ಟು ನಮ್ಮ ಊರು ನೆಮ್ಮದಿಡುಪೋಡು ನಮ್ಮ ಪರಿಸರ ನೆಮ್ಮದಿಡುಪೋಡು ನಮ್ಮ ಇಡೀ ಉಳ್ಳಾಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಮಾತೆರ್ಲ ನೆಮ್ಮದಿಡು ಬದುಕುನಂಚಿನ ವಾತಾವರಣ ನಿರ್ಮಾಣ ಮಲ್ಪೋಡು ಯಾಕಂದ್ರೆ ನಟರಾಜರ ಪಂಡೇರು ಮೋದಿ ಉಪ್ಪುನಾಗ ನಂಗೆ ದಾಲ ಪೋಡಿಗೆಜ್ಜಿನ್ ಸತ್ಯ ಸಂಗತಿ ಮೋದಿ ಈ ದೇಶದ ಮೋದಿನ ಒಂದು ಆಡಳಿತ ಇತ್ತನಿರ್ದ ಹತ್ರ ಇನಿಯತ್ತನ ಎಲ್ಲ ಪಾಕಿಸ್ತಾನಕ್ಕೆ ಕಲ್ಪವೇರು ಪನ್ಪುನಂಚಿನ ಒಂಜಿ ಧೈರ್ಯ ನಂಗೆ ಮಾತೆರೆಗಳುಂಡು ನಮ್ಮ 26 ಜುವ ವಾನಮನೆ ಕೆರ್ತೇರ ಆ 26ಕ್ಕೆ ವಾನಮನೆದ ಶಿಕ್ಷೆ ಪಾಕಿಸ್ತಾನ ಕೊರಡ ಇನ್ನು ಖಂಡಿತವಾದ ನರೇಂದ್ರ ಮೋದಿ ನಂಚಿನ ಒಂಜಿ ಪ್ರಧಾನಮಂತ್ರಿ ಕೊರ್ಪುನಂಚಿನ ಶಕ್ತಿ ಸಾಮರ್ಥ್ಯ ಉಂಡು ಆ ಒಂಜಿ ದಿಕ್ಕಡೆ ಇನ್ನು ಧೈರ್ಯಡು ನಮ್ಮ ಮುಲ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಒಂಜಾದ ಕೆಲಸ ಮಲ್ಪಗ ಈ ಸಂದರ್ಭದ ಪನೊಂದು ಇನಿ ನಮ್ಮ ಪ್ರಾರಂಭದ ದಿನೇಶನ ಒಂಜಿ ನಿಮಿಷದ ನಮ್ಮ ಮೌನ ಪ್ರಾರ್ಥನೆ ಮಲ್ದ ಅಕ್ಲ ಆತ್ಮಗೆ ಶಾಂತಿ ತಿಕ್ಕಾಡನ್ ನಮ್ಮ ಆತ್ಮಗೆ ಶಾಂತಿ ತಿಕ್ಕಾಡನ್ ವಾನಮನೆ ಪ್ರಾರ್ಥನೆ ಮಲ್ದಾನ ಅವೇಲೆಕ ದಿನನಿತ್ಯ ನಮ್ಮ ಸಮಾಜದ ಬಗ್ಗೆ ನಮ್ಮ ನಿತ್ಯ ನಿರಂತರ ಯೋಚನೆ ಮಲ್ಪನಂಚಿನ ಆ ಬಗ್ಗೆ ಚಿಂತನೆ ಮಲ್ಪನಂಚಿನ ಅವಶ್ಯಕತೆ ಉಂಡು ಇನಿ ಬಾರಿ ನೆಮ್ಮದಿದ ವಾತಾವರಣ ನಿಜ ನಮ್ಮ ನೆಮ್ಮದಿದ ವಾತಾವರಣ ನಿಜ ಇನಿ ಓಂ ಫ್ರೆಂಡ್ಸ್ದ ಆತಂಕ ಇತ್ತನು ಕಿಶೋರಣ್ಣ ಈ 4 ತಾರೀಕು ಕಾರ್ಯಕ್ರಮ ಮಲ್ಪುನ ಬರ್ಚಾನ್ ಒಂಜಿ ಇಡೀ ಹಿಂದುಲುಪ್ಪುನಂಚಿನ ಈ ಒಂಜಿ ಪರಿಸರಡ್ಲ ನಮ್ಮ ಕಾರ್ಯಕ್ರಮ ಮಲ್ಪ ಪೋಡಿಗೆ ಉಂಡು ಒಂದು ಪಣ್ಣದಾಂಡ ನಮ್ಮ ಪರಿಸ್ಥಿತಿ ಎಂಚೋಂಡು ಅಂತ ನಮ್ಮ ಅರ್ಥ ಮಲ್ತ ನೋಡು ನಾನು ಈ ಚೇತಂಡ ಪಂಡೆ ಏರ್ ಎಂಚಿನ ಬರಡು ಕಾರ್ಯಕ್ರಮ ಮಲ್ಪಲೆ ಆಪನೇನು ತೂಕ ನಮ್ಮ ನಂಗೆ ಮಾತ್ರನ ಈ ದೇಶ ನಂಗೆ ಪೋಡಿಗೆ ನಂಗೆ ಮಾತ್ರನ ಪೂರ ನಿರ್ಬಂಧಲ ಸ್ವಲ್ಪ ಏರೇರು ಎಂಚಿನ ಮಲ್ಪೇರು ಊರಲ್ಲ ಅಕ್ಕಲಿಗೆ ಎಂಚಲ ಮಲ್ಪಲಿ ನಮ್ಮದಾಲ ಏರಿಗಳ ಅನ್ಯಾಯ ಮಲ್ಪನತ್ತೆ ನಮ್ಮ ಒಂಜಿ ಸಂಸ್ಥೆದ ವಾರ್ಷಿಕೋತ್ಸವ ಮಲ್ಪನೆಗ್ಲ ನಮ್ಮ ಭಾರಿ ಪೋಡ್ತು ಮಲ್ಪನಂಚಿನ ವಾತಾವರಣ ನಿರ್ಮಾಣ ಆತನ ಬಂಡ ನಮ್ಮ ಖಂಡಿತವಾದ ಆಲೋಚನೆ ಮಲ್ಪಡು ಭಾರಿ ಎಡ್ಡೆ ರೀತಿಯ ಕಾರ್ಯಕ್ರಮ ನಿಕ್ಲು ಮಾತೆಲ್ಲ ನಿರಂತರವಾದ ಮಲ್ತೊಂದುಲ್ಲಾರು ಎಡ್ಡೆ ಅವಡು ಈ ಕಾರ್ಯಕ್ರಮಕ್ಕೆ ಶುಭ ಅವಡನ್ನು ಪನ್ನೊಂದು ಎನ್ನ ಪಾತ್ರನಂತವೇ ಜೈ ಕರ್ನಾಟಕ. ಆಗಮಿಸಿದಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾಡ್ತಾ ಇದ್ದೇನೆ.
ಓಮ್ ಫ್ರೆಂಡ್ಸ್ದ 15ನೇ ವಾರ್ಷಿಕೋತ್ಸವಕ್ಕೆ ಪ್ರತಿ ಬಾರಿ ಅಂಚಿನ ಎಂಕ್ಲೆಗೆ ನಿರೂಪಕರಾದ ಒಟ್ಟಿಗೆ ಸೇರಿನಂಚಿನ ದಿನೇಶ್ ರಾವ್ ಒಂಬೆರೆಗೆ ಸ್ಮರಣಿಕೆ ಕೊರಡು ಬಂದ ನಿಶಾನ್ ಪೂಜಾರಿ ಮೇರಿಡ ವಿನಂತಿ ಮಂತೊಂದಲ್ಲ ಅಂಚನೆ ಇನಿ ನಡಪುನಂಚಿನ ಬೆನಕ ಆರ್ಟ್ಸ್ ಮುಕುಲ ಪರಿಪ್ರಾಪ್ತೆ ಜಲದುರ್ಗೆ ಈ ನಾಟಕದ ಈ ತಂಡದ ಬೆನಕ ಆರ್ಟ್ಸ್ದ ಪ್ರಮುಖ ಹಿರಿಯರೆಲ್ಲ ಬಂದದ್ದು ಓಮ್ ಫ್ರೆಂಡ್ಸ್ದ ಸ್ಮರಣಿಕೆಯನ್ನು ಗೌರವ ಸ್ವೀಕರಿಸೋಡು ಬಂದು ವಿನಂತಿ ಮಂತೊಂದಲ್ಲ ಸಂದೀಪ್ ಸಾಲಿಯನ್ ಬೇರೆ ಬೆನಕ ಆರ್ಟ್ಸ್ನ ತಂಡದ ಪ್ರಮುಖರಿಗೆ ಗೌರವ ಕೊರಡು ಬಂದು ವಿನಂತಿ ಅಂಚನೆ ಹೊಸಕುರಲ್ ಮೇರೆಗೆ ಹೊಸಕುರಲ್ ತಂಡದ ಪ್ರಮುಖರು ಮೇರೆಗೆ ಕಮಲಾಕ್ಷ ಮೇರೊಂಜಿ ಸ್ಮರಣಿಕೆ ಕೊರಡು ಬಂದು ವಿನಂತಿ